ತಿರುಗುಬಾಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಖಡಕ್ ಪ್ರಶ್ನೆಗೆ ಖಡಕ್ ಉತ್ತರ. ಹಿಂದೂ ಮುಖಂಡರಾಗಿರ್ಬೋದು, ಹಿಂದೂ ಸಂಘಟನೆಯ ಮುಖಂಡರಾಗಿರ್ಬೋದು, ಬಹಳಷ್ಟು ಜನರು ಕೂಡ ಒಂದಷ್ಟು ಆಕಾಂಕ್ಷಿಗಳಿದ್ದಾರೆ. ಆದ್ರೆ ಇವತ್ತಿನ ತಿರುಗುಬಾಣದಲ್ಲಿ ಬಹಳಷ್ಟು ಬದಲಾವಣೆಯನ್ನು ಕೂಡ ಕಾಣಬಹುದು ನೀವು. ಯಾಕಂದ್ರೆ ಇಲ್ಲಿ ಭಾಗವಹಿಸಿರುವಂತದ್ದು, ಇವತ್ತು ಅತಿಥಿಯಾಗಿ ನಮ್ಮ ಜೊತೆ ಪಾಲ್ಗೊಂಡಿರುವಂತವರು ಹಿಂದೂ ಮಹಾಸಭಾದ ಮುಖಂಡರಾದಂತ ಧರ್ಮೇಂದ್ರ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಹೇಗಿದ್ದೀರಾ ತಾವು? ಆರಾಮ. ಈಗಾಗ್ಲೇ ನೀವು ಗಮನಿಸಬಹುದು, ಧರ್ಮೇಂದ್ರ ಅವರು ಸ್ವಾಮೀಜಿಯಾಗಿ ಕಾಣ್ತಾರೆ. ಎಲ್ಲೂ ಹೋದ್ರು ಒಂದು ಸ್ವಾಮೀಜಿ ಅಂತೆ ಕಾಣ್ತಾರೆ, ಸೌಮ್ಯ ಸ್ವಭಾವದವರು ಅಂತ. ಮಾತಿಗಳಿದ್ರೆ ಮಾತ್ರ ಅವರಿದ್ರಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋ. ಅಲ್ಲ, ಸ್ವಾಮೀಜಿ ಎಂಬ ಶಬ್ದವನ್ನು ಉಪಯೋಗ ಮಾಡೋದು ನನ್ನ ಲೆಕ್ಕದಲ್ಲಿ ಅಸಂಬಂಧ ಅಂತ ಕಾಣುತ್ತೆ ನನಗೆ. ಯಾಕೆಂದ್ರೆ ನಾನು ಈಗಾಗಲೇ ಸಂಸಾರಸ್ಥ. ಮಾತಿನಲ್ಲಿ ಸೌಮ್ಯತೆ ಯಾಕೆಂದ್ರೆ ಇನ್ನೊಬ್ಬನಿಗೆ ನೋವು ಮಾಡದ ರೀತಿಯಲ್ಲಿ ನಮ್ಮ ರಾಜಕೀಯ ಜೀವನ ಇರಬೇಕು, ನಮ್ಮ ಸಾಮಾಜಿಕ ಜೀವನ ಇರಬೇಕು. ನಾವು ರಾಜಕೀಯವಾಗಿ ತೊಡಗಿಸ್ಕೊಳ್ಳೋದು ಅಥವಾ ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳೋದು ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಜೊತೆಯಲ್ಲಿ ಸಾಮಾಜಿಕವಾಗಿ ಗುರುತಿಸ್ಕೊಳ್ಳೋಕ್ಕೆ, ಇನ್ನೊಬ್ಬರಿಗೆ ನೋವು ಮಾಡೋದಕ್ಕಂತಲ್ಲ. ಆಗಿರೋದ್ರಿಂದ ಯಾವತ್ತು ಸೌಮ್ಯವಾಗಿದ್ದುಕೊಂಡ ಕೂಡಲೇ ನಮಗೆ ಎದುರು ಕಡೆಯಿಂದ ಉತ್ತರ ಕೂಡ ಸೌಮ್ಯವಾಗಿ ಸಿಗುತ್ತೆ. ನಾವು ಏನು ನಿರೀಕ್ಷೆ ಮಾಡ್ತೇವೆ ಅದಕ್ಕೆ ಸರಿಯಾದ ಪ್ರತಿಫಲ ನಮಗೆ ಸಿಗುತ್ತೆ ಅಂತ ನಾನು ಹೇಳ್ತೇನೆ. ಕೇಸರಿ ಅಂದ್ರೆ ಧರ್ಮೇಂದ್ರ ಅವರಿಗೆ ತುಂಬಾ ಪ್ರೀತಿ, ಆದ್ರಿಂದ ಕೇಸರಿಮಯವಾಗಿರ್ತಾರೆ ಧರ್ಮೇಂದ್ರ ಅವರು. ಖಂಡಿತ. ಕೇಸರಿಯ ಇನ್ನೊಂದು ರೂಪವೇ ತ್ಯಾಗ. ನಾವು ಬಾಲ್ಯದಿಂದಲೂ ನಮ್ಮ ತಂದೆ ತಾಯಿ ನಮಗೆ ತ್ಯಾಗವನ್ನು ಕಲಿಸ್ಕೊಟ್ಟಿದ್ದಾರೆ. ಇನ್ನು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಿದಂತಹ ಒಂದು ನಾನುಡಿಯಲ್ಲಿ ನಾವು ಬೆಳೆದವರು. ಇವತ್ತು ಕೂಡ ನನಗೆ ಮುಕ್ತವಾದ ವಿಫಲವಾದ ಅವಕಾಶಗಳಿದ್ದುಕೊಂಡು ಸಂಪಾದನೆಯಲ್ಲಿ 50% ನಾನು ಸಮಾಜಕ್ಕೇನೆ ಕೊಡ್ಕೊಂಡು ಬಂದವ. ಆದ್ದರಿಂದ ನಾನು ಇವತ್ತು ಕೂಡ ಬಾಡಿಗೆ ಮನೆಯಲ್ಲಿ ಎತ್ಕೊಂಡಿದ್ದೆ. ನನಗೆ ಆ ಆಕಾಂಕ್ಷೆಗಳಿಲ್ಲ. ನನಗಿರೋದು ಒಂದೇ ಮಗಳು. ಎಷ್ಟು ಬೇಕಾದಿತ್ತು ಬೆಳೆಸ್ಕೊಳ್ಳೋಕ್ಕೆ ಅಷ್ಟು ಮಾತ್ರ ಇಟ್ಟುಕೊಂಡು ಉಳಿದದನ್ನು ಸಮಾಜಕ್ಕೆ ಕೊಡ್ತೇನೆ. ಅದು ನನ್ನ ತಂದೆಯಿಂದ ಬಂದಿರುವಂಥದ್ದು. ತಂದೆ ಕೂಡ ಏನೂ ಮಾಡಿಲ್ಲ. ಬೇಕಾದಷ್ಟು ಮಾಡುವ ಅವಕಾಶಗಳು ಇದ್ದು ಕೂಡ ಅದನ್ನು ಉಪಯೋಗಕೊಂಡು ಸಮಾಜಕ್ಕೆ ಕೊಟ್ಟಿದ್ದಾರೆ. ಆದ್ದರಿಂದ ಅವರು ಇವತ್ತು ಅವರ ಸಮಕಾಲೀನ ಜನರು ನನಗೆ ಇವತ್ತು ಸಿಕ್ಕುವಾಗ ನನ್ನನ್ನು ತಂದೆಯ ಜೊತೆಯಲ್ಲಿ ಗುರುತಿಸ್ಕೋತಾರೆ. ನೀನು ಅವರ ಮಗನಲ್ವಾ ಅಂತ. ಅದು ಹೆಮ್ಮೆ ಆಗುತ್ತೆ ನನಗೆ, ಅತ್ಯಂತ ಖುಷಿ ಕೊಡುವಂಥ ವಿಚಾರ. ಯಾಕೆಂದರೆ ನನ್ನ ತಂದೆ ಒಬ್ಬರು ನನಗೆ ಆದರ್ಶ ಆಗಿದ್ದರು. ಆದ್ದರಿಂದ ಇವತ್ತು ಕೂಡ ನನಗೋಸ್ಕರ ನಾನು ಮಾಡ್ಕೊಂಡಿಲ್ಲ ಏನು. ನಾನು ನನ್ನ ಮನೆಯವರು ಹೇಳ್ತಾರೆ, ಒಂದು ಸ್ವಂತಕ್ಕೊಂದು ಮನೆ ಇರಬೇಕು. ನೋಡ ಆ ಶಿವನ ಇಚ್ಛೆ ಹೇಗಿದೆ ಹಾಗೆ ಆಗಲಿ ಅಮ್ಮ. ನಾವು ದೊಡ್ಡದನ್ನು ಕೂಡಿಡೋದಕ್ಕಿಂತ ಸಮಾಜಕ್ಕೆ ಕೊಡುವ ಒಂದಿಷ್ಟು, ಆಮೇಲೆ ಮಗುವಿಗೋಸ್ಕರ ಒಂದಿಷ್ಟು, ಅವಳ ಎಜುಕೇಷನ್ ಮತ್ತೊಂದು ಮಗುದಕ್ಕಂತ ಮತ್ತೆ ತೃಪ್ತರಾಗೋಣ. ಯಾಕೆಂದರೆ ಕೂಡಿಟ್ಟ ಕೂಡಲೇ ಅದು ಇನ್ನೊಂದು ನಮಗೆ ಏನಾಗುತ್ತೆ, ಏನು ಹೇಳ್ತಾರೆ, ಹಿಂಸೆಗೆ ದಾರಿ ಆಗುತ್ತೆ. ಕೂಡಿಡುವ ಪ್ರಕ್ರಿಯೆ ನನ್ನಲ್ಲಿಲ್ಲ. ಆದ್ರಿಂದ ನಾನು ಕೇಸರಿಯನ್ನು ಇಷ್ಟಪಡ್ತೇನೆ. ಅದು ತ್ಯಾಗದ ಪ್ರತೀಕ ಅಂತ ಹೇಳಿಕ್ಕೆ ಇಷ್ಟ. ಎಸ್, ಈಗಾಗಲೇ ನೀವು ಗಮನಿಸ್ತಾ ಆಗಿದೆ, ಹಿಂದೂ ಪರ ಹೋರಾಟಗಾರರು ನಾವು ಮಾತ್ರ ಅಂತ ಬೀಗ್ತಾ ಇದ್ದೀರಿ. ಖಂಡಿತವಾಗಿ ಸರ್, ನಾನು ಹೆಮ್ಮೆಯಿಂದ ಹೇಳ್ತೇನೆ, ನಾನು ಹಿಂದೂ ಪರ ಹೋರಾಟಗಾರನೇ. ನಾನು ಹಾಗಂತ ಹೇಳಿಬಿಟ್ಟು ಮುಸಲ್ಮಾನರನ್ನ ದೂರ ಇಡುವಂಥದ್ದು ಅಥವಾ ಅವರಿಗೆ ಬೈಯುವಂಥದ್ದಿಲ್ಲ. ನಮಗೆ ಏನಾಗುತ್ತೆ, ನಾನು ನನ್ನ ಧರ್ಮವನ್ನು ಪ್ರೀತಿಸ್ತೇನೆ, ನಾನು ನನ್ನ ಧರ್ಮವನ್ನು ಗೌರವಿಸ್ತೇನೆ, ನಾನು ನನ್ನ ಧರ್ಮವನ್ನು ಆರಾಧಿಸ್ತೇನೆ. ಯಾಕೆಂದರೆ ನಾನು ಆ ಧರ್ಮದಲ್ಲಿ ಹುಟ್ಟಿ ಬೆಳೆದಿದ್ದೇನೆ. ವಿಶ್ವಕ್ಕೆ ಒಂದು ಟೈಮಲ್ಲಿ, ಒಂದು ಸಮಯದಲ್ಲಿ ವಿಶ್ವದ ಜಗದ್ಗುರು ಆಗಿ ಭಾರತ ಇತ್ತು. ವಿಶ್ವದ ಎಲ್ಲ ಮೂಲೆಯಿಂದ ಜನರು ಹಿಂದೂ ಧರ್ಮದ ಆದರ್ಶಗಳನ್ನು, ತತ್ವಗಳನ್ನು, ಪರಂಪರೆಗಳನ್ನು, ಸಂಪ್ರದಾಯಗಳನ್ನು ತನ್ನ ಜೀವನದಲ್ಲಿ ತಮ್ಮ ಮತಗಳಲ್ಲಿ ಅಳವಡಿಸಿಕೊಂಡು ಬಂದವರು. ಆಗಿರುವಾಗ ಎಲ್ಲದರ ಜಗದ್ಗುರು ಆಗಿರುವಂತಹ ಧರ್ಮದಲ್ಲಿ ನಾನು ಬೆಳೆದಿದ್ದೇನೆ ಅಂತ ಹೇಳುವಾಗ ನಾನು ಹೆಮ್ಮೆ ಇರಲೇಬೇಕಲ್ವಾ, ನನಗೆ ಬೀಗ್ಲೇಬೇಕಲ್ವಾ ನಾನು. ಎಸ್ ಧರ್ಮೇಂದ್ರ ಅವರ, ಹಾಗಾದ್ರೆ ಇತರ ಸಂಘಟನೆಗಳು ಒಂದಷ್ಟು ಹೋರಾಟಗಳನ್ನು ಮಾಡ್ತಾ ಇದೆ, ಒಂದಷ್ಟು ತ್ಯಾಗಗಳನ್ನು ಮಾಡ್ತಾ ಇದೆ, ಆದ್ರೆ ಆ ಸಂಘಟನೆಗಳು ಹಾಗಾದ್ರೆ ಹಿಂದೂ ಪರ ಹೋರಾಟಗಾರರು ಅಲ್ಲ ಅನ್ನುವಂಥದ್ದು. ತ್ಯಾಗ ಎಂಬ ಶಬ್ದಕ್ಕೆ ನಾನು ಉತ್ತರವನ್ನು ನಿಮ್ಮಲ್ಲೇ ಕೇಳಬೇಕು. ಏನು ತ್ಯಾಗ ಮಾಡಿದ್ದಾರೆ ಎಂಬುದನ್ನು. ಹೋರಾಟ ಮಾಡೋದಕ್ಕೆ 2 ವಿಧಗಳಿದೆ. ಒಂದು ಸ್ವಾರ್ಥ ಹೋರಾಟ, ಇನ್ನೊಂದು ಸಾಮಾಜಿಕ ಹೋರಾಟ. ಈ ಸ್ವಾರ್ಥ ಹೋರಾಟದಲ್ಲಿ ಹೋರಾಟ ಮಾಡುವವರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಹಾಗಾದ್ರೆ ಏನು ತ್ಯಾಗದ ಹೋರಾಟಗಳು ಏನಪ್ಪಾ ಅಂದ್ರೆ, ಹಿಂದೂ ಧರ್ಮದ ದೇವರ ವಿಡಂಬನೆಗಳಾದಾಗ ಅಥವಾ ಹಿಂದೂ ಧರ್ಮದ ಯುವಕರಿಗೆ ಸಮಸ್ಯೆಗಳಾದಾಗ ಅಲ್ಲಿ ಸಿಡಿದೇಳುವಂಥದ್ದು ನಮ್ಮ ಪ್ರಕ್ರಿಯೆ. ನಾವು ಕೂಡ ಅದನ್ನು ಮಾಡಲೇಬೇಕಾಗತ್ತೆ. ಯಾಕೆಂದರೆ ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಹಿಂದೂ ಧರ್ಮಕ್ಕೆ ಹಾನಿಯಾಗುವಂತಹ, ಅದಕ್ಕೆ ನಮ್ಮ ಮಹಾಭಾರತದಲ್ಲೇ ಹೇಳ್ತಾರೆ ಸಂಭವಾಮಿ ಯುಗೆ ಯುಗೆ ಅಂತ. ಯಾವಾಗಲೂ ಧರ್ಮದ ಗ್ಲಾನಿ ಆದಾಗ ನಾವು ಶ್ರೀಕೃಷ್ಣನ ಏನು ಜ್ಞಾನವನ್ನು, ಅಂದರೆ ಶ್ರೀಕೃಷ್ಣನ ವಿಚಾರಗಳನ್ನು ಮನನ ಮಾಡಿಕೊಂಡು ನಾವು ಹೊರಟ ಎಳೆಯಲೇಬೇಕಾಗತ್ತೆ. ನಾನು ಬೇರೆ ಅನ್ಯ ಮತ ಸಂಘಟನೆಗಳ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕೆಂದರೆ ಅವರೊಳಗೆ ಮಾಡ್ಕೊಳ್ಬೇಕು. ಈಗ ಉದಾಹರಣೆಗೆ ನಾನು ನಿಮ್ಮನ್ನು ಹೇಳ್ತೇನೆ, ಸಂಘಟನೆಗಳ ಬಗ್ಗೆ ನೀವು ಪ್ರಸ್ತಾವವನ್ನು ತೆಗೆದ್ರೆ, ಯಾವ ಸಂಘಟನೆ ಇದೆ ಒಂದು ಸ್ವತಂತ್ರವಾಗಿ ಅಥವಾ ಒಂದು ಮುಕ್ತವಾಗಿ ಹಿಂದೂ ಧರ್ಮದ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡದ್ದು?
ನೋಡು, ಒಂದು ಸಂಘಟನೆ ಹಿಂದೂ ಮಹಾಸಭಾ ಸನಾತನವನ್ನ ಒಂದು 3-4 ಸಂಘಟನೆಗಳನ್ನು ಬಿಟ್ರೆ ಮತ್ತೆ ಎಲ್ಲಾ ಸಂಘಟನೆಗಳು ವ್ಯಾಪಾರದ ದೃಷ್ಟಿಕೋನದಲ್ಲಿ ಹುಟ್ಟುಕೊಂಡಿರುವಂತದ್ದು. ಹಿಂದೂ ಪರ ಸಂಘಟನೆಗಳು ಅಲ್ಲ ಬಾಕಿಯ ಸಂಘಟನೆಗಳು, ಹಿಂದೂ ಮಹಾಸಭಾ ಮಾತ್ರ ಹಿಂದೂ ಪರ ಸಂಘಟನೆ ಅನ್ನುವಂಥದ್ದು. ಇಲ್ಲ, ಖಂಡಿತ. ನಾನು ಆವಾಗಲೇ ಪ್ರಸ್ತಾವ ತೆಗೆದೆ, ಸನಾತನವನ್ನ ಹೆಸರನ್ನ ನಾನು ನಿಮಗೆ ಕೊಟ್ಟೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ನಾನು ಪ್ರಸ್ತಾವವನ್ನು ತೆಗಿತೇನೆ, ಯಾಕೆಂದ್ರೆ ಅದು ಉತ್ತಮವಾದ ಸಂಘಟನೆ, ಯಾಕೆಂದ್ರೆ ನಾನು ಅದರ ತಳಹದಿಯಲ್ಲಿ ಬೆಳೆದು ಬಂದವನು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ರಾಜಕಾರಣಕ್ಕೆ ಸಂಪೂರ್ಣವಾಗಿ ಒಲವನ್ನು ಕೊಡುವಂಥ ಸಮಯದಲ್ಲಿ ನಾವು ಸ್ವಾರ್ಥ ರಾಜಕಾರಣವನ್ನು ಕಂಡಾಗ ನಮಗೆ ಸಹಜವಾಗಿ ಅದು ಬೇಸರ ತರುವಂಥದ್ದು, ಅಸಹ್ಯ ಹುಟ್ಟುವಂಥ ಪ್ರಕ್ರಿಯೆಯಲ್ಲಿ ನಡೆದಾಗ ನಾವು ಹೊರಗೆ ಬಂದವರು. ಇಲ್ಲದಿದ್ದರೆ ನಾನು ಉಂಗ್ಲಿಯನ್ನು ನಾನು ಯಾವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನನ್ನ ತಾಯಿಯಾಗಿ ಗೌರವಿಸಿದವನು, ನಾನು ನನ್ನ ತಂದೆಯ ಸ್ಥಾನದಲ್ಲಿ ಇಟ್ಟುಕೊಂಡವನು, ನಾನು ಅದನ್ನು ಗುರುವಾಗಿ ಕಂಡವನು. ಆಗಿರುವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾನು ಯಾವತ್ತೂ ಕೂಡ ನಾನು ಅದನ್ನು ಬೈದಿಲ್ಲ, ಹಾಗೆ ಬೈಯುವಂಥ ಪ್ರಕ್ರಿಯೆಗಳು ನಾನು ಮಾಡೋದು ಕೂಡ ಇಲ್ಲ. ಎಸ್, ಧರ್ಮೇಂದ್ರ ಅವರಿಗೆ ಬಿಜೆಪಿಯನ್ನು ಕಂಡ್ರೆ ಎಲ್ಲಿಲ್ಲದ ಕೋಪ, ಕೆಂಡಾಮಂಡಲ ಆಗುತ್ತೆ, ಬಿಜೆಪಿ ಅವರನ್ನು ಕಂಡ್ರೆ ಆಗೋದಿಲ್ಲ, ನಿಜನಾ? ಇಲ್ಲ, ಈ ಮಾತು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳೋದಿಲ್ಲದಿದ್ರೂ ಒಂದು ಹಂತದಲ್ಲಿ ಒಪ್ಪಿಕೊಳ್ತೇನೆ. ಯಾಕೆಂದರೆ ಬಿಜೆಪಿಯನ್ನು ಬೆಳೆಸಿದವರು ನಾವು. ಜನಸಂಘದ ಮೂಲಕ ಬಿಜೆಪಿಯನ್ನು ಯಾವ ಮಟ್ಟಕ್ಕಿತ್ತಂದರೆ ಒಂದು ಸಮಯದಲ್ಲಿ ಬಿಜೆಪಿಯ ಕಾರ್ಯಕರ್ತರಿಗೆ ಒಂದು ಹೊತ್ತಿನ ಊಟಕ್ಕೆ ಸಮಸ್ಯೆಗಳಿತ್ತು. ಇವತ್ತಿನ ಬಿಜೆಪಿಗೆ ಹೋಲಿಕೆ ಮಾಡಿದಾಗ ಆವತ್ತಿನ ಬಿಜೆಪಿ ಅಂದರೆ ಪ್ರಾರಂಭದ ಬಿಜೆಪಿ ಏನಿತ್ತಂದರೆ ಒಂದು ಪ್ರಾಮಾಣಿಕ ಹಿಂದೂ ಪರ ಹಾಗೂ ಸ್ವಚ್ಛ ಏನು ಆಡಳಿತಾತ್ಮಕ ವಿಚಾರಧಾರೆಯನ್ನು ಹೊಂದಿರುವಂಥ ಒಂದು ಪಕ್ಷ ಆಗಿತ್ತು. ಆದರೆ ಬರುಬರುತ್ತಾ ರಾಯರ ಕುದುರೆ ಕತ್ತೆ ಆಯ್ತು ಅಂತ ಹೇಳುವಾಗ ಏನು ಸಮುದ್ರದಲ್ಲಿ ಏನು ನದಿಯಲ್ಲಿ ಇದು ಪ್ರವಾಹ ಬಂದವರೆಲ್ಲ ಇಡೀ ಸಮುದ್ರವನ್ನು ಕೊಳಕು ಮಾಡಿದರು. ಆ ತರದ ಇಡೀ ಭಾಜಪವನ್ನೇ ತಾವು ಹೇಳ್ತಾ ಇರೋ ಬಿಜೆಪಿ ಒಂದು ಕೊಳಕು ರಾಜಕೀಯದಲ್ಲಿ ತೊಡಗಿ. ಖಂಡಿತವಾಗಿ ಸರ್, ನಾನು 100ಕ್ಕೆ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಹೇಳ್ತೇನೆ. ಇವತ್ತು ಬಿಜೆಪಿ ಒಂದು ಕೊಳಕುತನದ ರಾಜಕಾರಣವನ್ನು ಮಾಡ್ತಾ ಇದೆ, ಭ್ರಷ್ಟಾಚಾರದ ಪರಮಾವಧಿಯಲ್ಲಿದೆ, ತುಷ್ಟೀಕರಣ ಮಾಡ್ತಾ ಇದೆ. ಅಲ್ಪಸಂಖ್ಯಾತರ ಬಗ್ಗೆ ಒಂದು ಸಮಯದಲ್ಲಿ ಅದೇ ಭಾಜಪ ಹೇಳ್ತಾ ಇತ್ತು, ನಾವು ಹಿಂದೂ ಪರವಾಗಿರುವ ಸಂಘಟನೆ. ಇವತ್ತು ಹಿಂದೂ ಪರ ಅಂತ ಅವರು ಹೇಳುವಂತಹ ನೈತಿಕ ಮೌಲ್ಯವನ್ನು ಅವರು ಕಳ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ಲಸ್ ಅದು ತುಷ್ಟೀಕರಣದ ರಾಜಕಾರಣದಲ್ಲಿ ಇವತ್ತು ತೊಡ್ಕೊಂಡಿದೆ. ಅನೇಕ ಉದಾಹರಣೆಗಳನ್ನು ಕೊಡ್ಬೋದು, ಒಂದೆರಡಲ್ಲ ಅನೇಕ ಉದಾಹರಣೆಗಳು. ಬಿಜೆಪಿ ಅವರು ನಿಮ್ಗೆ ಕಂಡ್ರೆ ಆಗುದಿಲ್ಲ, ಒಪ್ಕೊಳ್ಳೋಣ, ಸರಿ, ಸಂಘ ಪರಿವಾರದಲ್ಲಿ ನೀವು ಬೆಳೆದವರು, ಸಂಘ ಪರಿವಾರವನ್ನು ಒಪ್ಕೊಳ್ತೀರಿ, ಈಗಲೂ ಕೂಡ ಅದರ ಆದರ್ಶವನ್ನು ಪರಿಪಾಲಿಸ್ತೀರಿ ಅನ್ನುವಂಥದ್ದು. ಆದ್ರೆ ಯಾಕೆ ಸಂಘ ಪರಿವಾರದಿಂದ ತಾವು ಹೊರಗೆ ಬಂದ್ರಿ? ಸಂಘ ಪರಿವಾರದಿಂದ ನಾನು ಹೊರಗೆ ಬಂದಿಲ್ಲ, ಆದರೆ ನಾನು ಸ್ವಲ್ಪ ಹೊರಗಿದ್ದೇನೆ. ಯಾಕೆಂದರೆ ಸಂಘದ ಇವತ್ತಿನ ಅನೇಕ ಕಾರ್ಯಕರ್ತರು ಅಥವಾ ಸಂಘದ ವಿಚಾರಧಾರೆಗಳು ಭಾಜಪಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸುವಾಗ ಭಾಜಪ ಭ್ರಷ್ಟಾಚಾರದ ಪರಮಾವಧಿಯಲ್ಲಿರುವಂಥದ್ದು, ಭಾಜಪ ಮುಸ್ಲಿಮರ ತುಷ್ಟೀಕರಣದಲ್ಲಿ ತೊಡಗಿಕೊಂಡಿರೋದು, ಭಾಜಪದಲ್ಲಿ ಸ್ವಜನ ಪಕ್ಷಪಾತಗಳಿರೋದ್ರಿಂದ ನಾವು ಅದರಿಂದ ಹೊರಗೆ ಬರುವಂಥದ್ದು ಬಂತು. ನಾನು ಆವಾಗಲೇ ಹೇಳಿದೆ ನಿಮಗೆ, ನಾನು ಯಾವತ್ತೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬೈದವನಲ್ಲ. ಯಾಕೆಂದರೆ ಅದನ್ನು ಬೈದರೆ ನನ್ನ ತಾಯಿಯನ್ನು ಬೈದಾಗ ಆಗುತ್ತೆ, ನನಗೆ ನೋವಾಗುತ್ತೆ. ಇನ್ನೊಬ್ಬ ಬೈದಾಗ ಕೂಡ ನನಗೆ ನೋವಾಗುತ್ತೆ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಇನ್ನೊಬ್ಬ ಬೈದಾಗ ನಾನು ಉದ್ರೇಕನಾಗ್ತೇನೆ. ಆದರೆ ಭಾಜಪದ ವಿಚಾರ ಬಂದಾಗ ನಾನು ತದ್ವಿರುದ್ಧನಾಗ್ತೇನೆ. ಯಾಕೆಂದ್ರೆ ಭಾಜಪದಲ್ಲಿ ಯಾವ ಮೌಲ್ಯಗಳಿತ್ತೋ ಇವತ್ತು ಆ ಮೌಲ್ಯಗಳಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ಪರನ ಧರ್ಮೇಂದ್ರ? ಖಂಡಿತ ಅಲ್ಲ. ನಾನು ಒಬ್ಬ ಕಾಂಗ್ರೆಸ್ ಪರ ಅಂತ ಹೇಳಿದ್ರೆ ನನ್ನ ತಂದೆಗೆ ನಾನು ಮೋಸ ಮಾಡ್ದಂಗೆ ಆಗತ್ತೆ. ಯಾಕೆಂದ್ರೆ ಇಡೀ ನಮ್ಮ ಸಂಸಾರವನ್ನ, ಇಡೀ ನಮ್ಮ ತಂದೆ ತಾಯಿ, ನಾನು ಕಾಂಗ್ರೆಸ್ನಿಂದಾಗಿ ನನ್ನ ತಂದೆಯನ್ನು ಕಳ್ಕೊಳ್ಳುವಂತ ಪ್ರಸಂಗ ಬಂತು. ತುರ್ತು ಪರಿಸ್ಥಿತಿ ಸಮಯದಲ್ಲಿ ನಮ್ಮ ತಂದೆಯನ್ನು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಅಲ್ಲಿಯ ಹಿಂಸೆಗಳು ಅವರನ್ನು ರೋಗಕ್ಕೆ ಕಾರಣ ಮಾಡಿಕೊಟ್ಟು ನಾನು ನನ್ನ 9ನೇ ಕ್ಲಾಸಿನಲ್ಲಿ ನಾನು ತಂದೆಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಇದಕ್ಕೆ ಮೂಲವನ್ನು ಹುಡ್ಕೊಂಡಾದ್ರದ್ದು ಕಾಂಗ್ರೆಸ್. ಯಾಕೆಂದರೆ ಒಂದು ಸಮಯದಲ್ಲಿ ನಮ್ಮ ಅಂಗಡಿಗೆ ನಮಗೆ ಜನರಲ್ ಸ್ಟೋರ್ ಇತ್ತು, ಅಲ್ಲಿ ಕೆಳಗಡೆ ಜನರಲ್ ಸ್ಟೋರ್, ಮೇಲ್ಗಡೆ ಭಾಜಪ ಅಂದರೆ ಜನತಾ ಪಕ್ಷ ಭಾಜಪದ ಕಚೇರಿ ಇತ್ತು. ಅವಾಗ ಇಲ್ಲಿ ಕಚೇರಿಯಲ್ಲಿ ನಮ್ಮ ಇದರೊಳಗೆ ಇದೇ ಕೊಟ್ಟಾರದಲ್ಲಿ ಇತ್ತು. ಇವತ್ತದು ರೋಡಿಗೆ ಹೋಗಿದೆ, ರಸ್ತೆಗೆ ಹೋಗಿದೆ. ಆಗಿರುವಾಗ ಅಂಥ ಕಚೇರಿ ಮೇಲ್ಗಡೆ ಇತ್ತು, ಕೆಳಗಡೆ ನಮ್ಮ ಇದಿರುವಾಗ ಇಂದಿರಾ ಗಾಂಧಿ ಅರೆಸ್ಟ್ ಆಗಿರೋ ಸಮಯದಲ್ಲಿ ಎಮರ್ಜೆನ್ಸಿ ಆದ ನಂತರ ಇಂದಿರಾ ಗಾಂಧಿಯವರನ್ನು ಅರೆಸ್ಟ್ ಮಾಡಿದರು. ಇಂದಿರಾಜಿಯನ್ನು ಅರೆಸ್ಟ್ ಮಾಡಿದ ಸಮಯದಲ್ಲಿ ನಮ್ಮ ಅಂಗಡಿಗೆ ಇದು ಪೆಟ್ರೋಲ್ ಹಾಕಿ ಬೆಂಕಿ ಕೊಟ್ಟರು. ಹಾಗೆ ಈಗಿನ ಥರ ಅದಕ್ಕೆ ಇನ್ಶೂರೆನ್ಸ್ ಮತ್ತೊಂದು ಏನು ಇರಲಿಲ್ಲ ಇತ್ತು, ಬೆಂಕಿ ಕೊಟ್ಟರು. ಆ ನೋವಿನಲ್ಲಿ ನಮ್ಮನ್ನು ಬೆಳೆಸಲಿಕ್ಕೆ ಆಗದೆ ಆ ಎಮರ್ಜೆನ್ಸಿಯ ಸಮಯದಲ್ಲಿ ಆಗಿರುವಂತಹ ಏಟಿನ ಜೊತೆಯಲ್ಲಿ ಆ ತಂದೆಯವರು ಮಾನಸಿಕವಾಗಿ ಕುಗ್ಗಿ ಹೋದರು. ಮಾನಸಿಕವಾಗಿ ಕುದ್ದಾಗ ಸಹಜವಾಗಿ ಅವರು ಶಾರೀರಿಕ ದುರ್ಬಲ ಆಗುತ್ತೆ, ಅವರು ಅನಾರೋಗ್ಯಕ್ಕೆ ತುತ್ತಾದರು. ಒಂದು ಸಮಯದಲ್ಲಿ ನಾವು ಇನ್ನೂ ಸಮಾಜವನ್ನು ಮುಕ್ತವಾಗಿ ನೋಡುವ ಸಮಯದಲ್ಲಿ ನಾವು ತಂದೆಯನ್ನು ಕಳ್ಕೊಂಡು, ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್.
ನಾವು ಆದ್ರಿಂದ ನಾನು ಯಾವತ್ತಾದ್ರೂ ಕಾಂಗ್ರೆಸ್ಸಿನ ಜೊತೆಯಲ್ಲಿ ಸಂಪರ್ಕವನ್ನು ಬೆಳೆಸಿದೆ ಅಂದ್ರೆ ನನ್ನ ತಂದೆಗೆ ಮೋಸ ಮಾಡ್ದಂಗೆ ಆಗುತ್ತೆ. ಆದ್ರಿಂದ ನಾನು ಜೀವನ ಪೂರ್ತಿ ನಾನು ಕಾಂಗ್ರೆಸ್ ಅನ್ನು ವಿರೋಧಿಸ್ತೇನೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅನ್ನು ವಿರೋಧಿಸ್ತೀರಿ, ಬಿಜೆಪಿಯನ್ನು ವಿರೋಧಿಸ್ತೀರಿ. ಹಾಗಾದ್ರೆ ಹಿಂದೂ ಪರ ಅಥವಾ ಹಿಂದೂ ಮಹಾಸಭಾವನ್ನು ಒಪ್ಪಿಕೊಳ್ಳಕ್ಕೆ ಏನು ವಿಭಿನ್ನತೆ ಇದೆ? ಇದು ಎರಡು ಪಕ್ಷದಲ್ಲಿ ಇಲ್ಲದಂತ ವಿಭಿನ್ನತೆ ಇದರಲ್ಲಿ ಏನಿದೆ ಅನ್ನುವಂಥದ್ದು. ಹಿಂದೂ ಮಹಾಸಭಾದ ವಿಚಾರವನ್ನ ಮಾತಾಡಿದ್ರೆ ಅದು ಒಂದೆರಡು ನಿಮಿಷಕ್ಕೆ ಮುಗಿದು ಹೋಗುವಂಥದ್ದಲ್ಲ. ವೀರ ಸಾವರ್ಕರ್ ಇರ್ಬೋದು, ಡಾಕ್ಟರ್ ಮದನ್ ಮೋಹನ್ ಮಾಲವೀಯ ಇರ್ಬೋದು, ಅಥವಾ ಪಂಡಿತ ನಾಥರಾಮ್ ಗೋಡ್ಸೆ ಇರ್ಬೋದು, ಇಂಥ ಮಹಾನ್ ದೇಶಭಕ್ತರ ಇವರು ನಮ್ಮ ಕೇಶವ ಬಲರಾಮ ಹೆಡ್ಗೇವಾಗಿರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರು, ನಮ್ಮ ಹಿಂದೂ ಮಹಾಸಭಾದಲ್ಲಿ ಉಪಾಧ್ಯಕ್ಷರಾಗಿ ಇದ್ದವರು. ಇಂತಹ ಮಹಾನ್ ದೇಶಭಕ್ತರ ಏನು ಗರಡಿಯಲ್ಲಿ ಪ್ರಾರಂಭವಾದಂತಹ ಹಿಂದೂ ಮಹಾಸಭಾ. ಆದರೆ ದೌರ್ಭಾಗ್ಯ ಅಂದರೆ ಇವ್ರನ್ನ ಗಾಂಧೀಜಿಯನ್ನ, ಮೋಹನ್ ದಾಸ್ ಕರಮಚಂದ ಗಾಂಧಿ ಅವರನ್ನು ಹತ್ಯೆ ಮಾಡಿದಂತಹ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಪಕ್ಷದ ಹೆಸರು ಮುಂಚೂಣಿಯಲ್ಲಿ ಬಂತು. ಅದು ಯಾರು ಹತ್ಯೆ ಮಾಡಿದ್ದಾರೆ ಎಂಬುದು ಇನ್ನೂ ತನಿಖೆಯಲ್ಲಿ ಆಗಬೇಕು. ಇವತ್ತಿನವರೆಗೆ ತನಿಖೆ ಆಗಿಲ್ಲ. ಏನೋ ಆವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೆ ಕಾನೂನಿನ ಒಂದು ದೃಷ್ಟಿಯಲ್ಲಿ ಮಾತ್ರ ಪಂಡಿತ ನಾಥರಾಮ್ ಗೋಡ್ಸೆಯವರು ಅಪರಾಧಿ ಅಂತ ಕಂಡ್ರೂ ಕೂಡ ಅದನ್ನು ತನಿಖೆಯಾಗಿ ಅದನ್ನು ಪೂರ್ಣ ರೂಪಕ್ಕೆ ಬಯಲಿಗೆ ಬರುವವರೆಗೆ ನಾವು ಅವರನ್ನು ಒಪ್ಪುವುದಿಲ್ಲ. ಆದರೂ ಕೂಡ ಅದು ನಮ್ಮನ್ನು ನಿಷೇಧಕ್ಕೆ ಒಳಪಡಿಸಲಾಯಿತು. ಹಾಗಾದ್ರೆ ಏನು ಭಿನ್ನತೆ ಬಿಜೆಪಿಗೆ ಮತ್ತೆ ನಮ್ಮ ಪಕ್ಷಕ್ಕೆ ಅಂದ್ರೆ, ನಾವು ಯಾವತ್ತು ತುಷ್ಟೀಕರಣದ ರಾಜಕಾರಣವನ್ನು ಮಾಡಿಲ್ಲ, ನಾವು ಯಾವತ್ತೂ ಕಾರ್ಯಕರ್ತರನ್ನ ನಮ್ಮವರಲ್ಲ ಅಂತ ಹೇಳಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಆವಾಗಿನ ಜನಸಂಘ ಪಂಡಿತ ನಾಥರಾಮ್ ಗೋಡ್ಸೆ ಅವರನ್ನೇ ಹೇಳ್ತು, ಅವ್ರು ನಮ್ಮವರಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ಒಪ್ಕೊಂಡೆವು. ಆಗಿರುವಾಗ ಕಾರ್ಯಕರ್ತರನ್ನ ಒಂದು ಉತ್ಕೃಷ್ಟವಾದ ಸ್ಥಾನದಲ್ಲಿ ಇಡುವಂತಹ ಒಂದೇ ಒಂದು ರಾಜಕೀಯ ಪಕ್ಷ ಹಿಂದೂ ಮಹಾಸಭಾ. ಎಸ್, ಒಂದು ಕಡೆಯಲ್ಲಿ ಮೋದಿ ಅವರನ್ನು ನೀವು ಹೊಗಳ್ತಾ ಇರ್ತೀರಿ, ಮೋದಿ ಅವರು ಆದರ್ಶರು ಅಂತ ಹೇಳ್ತೀರಿ, ಆದ್ರೆ ಬಿಜೆಪಿಯನ್ನು ನೀವು ಒಪ್ಕೊಳ್ಳೋದಿಲ್ಲ. ಮೋದಿ ಅವರು ಪ್ರಧಾನಮಂತ್ರಿಯಾಗಿ ನಾವು ಒಪ್ಪಿಕೊಂಡಿದ್ದೇವೆ. ನಾವು ಮೋದಿಯವರನ್ನ ಭಾಜಪದ ನಾಯಕರನ್ನಾಗಿ ನಾವು ಅವರನ್ನು ಒಪ್ಪಿಕೊಳ್ತಾ ಇಲ್ಲ. ನಾನು ಯಾವತ್ತೂ ಹೇಳ್ತೇನೆ, ಆಡಳಿತಾತ್ಮಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಆಡಳಿತ ಚೆನ್ನಾಗಿದೆ. ಆದರೆ ಒಬ್ಬ ಹಿಂದೂ ಆಗಿ, ಹಿಂದೂ ವಿಚಾರಧಾರೆಯನ್ನು ಒಪ್ಪಿಕೊಂಡು, ಹಿಂದೂ ಪ್ರಣಾಳಿಕೆಯ ಮುಖಾಂತರ ಪ್ರಣಾಳಿಕೆಯನ್ನು ಸಮಾಜಕ್ಕೆ ಕೊಟ್ಟುಕೊಂಡು ಏನು ಅಧಿಕಾರಕ್ಕೆ ಬಂದ್ರ ಅದನ್ನ ನಡೆಸಿಕೊಡ್ಲಿಕ್ಕೆ ವಿಫಲರಾಗಿರುವ ನರೇಂದ್ರ ಮೋದಿ. ಅಂದ್ರೆ ಅದರ ಅರ್ಥ ಭಾಜಪದ ಪ್ರಣಾಳಿಕೆ ಭಾಜಪದಿತ್ತು, ಭಾಜಪ ಪಕ್ಷದಿಂದ ಆಡಳಿತಕ್ಕೆ ಬಂದ್ರು, ಪ್ರಧಾನಮಂತ್ರಿಯಾಗಿ ನಾವು ಅವರನ್ನು ಒಪ್ಕೊಳ್ತೇವೆ. ನಾನು ಆವಾಗಲೇ ಹೇಳಿದ್ದೇನೆ, ಒಬ್ಬ ಬಿಜೆಪಿಯ ನಾಯಕರಾಗಿ ನಾನು ನರೇಂದ್ರ ಮೋದಿ ಅವರನ್ನು ಒಪ್ಪುದಿಲ್ಲ. ಯಾಕೆಂದ್ರೆ ಅವರು ಹಿಂದುತ್ವದ ವಿಚಾರಧಾರೆಗಳನ್ನ ಏನು ಸಮಾಜಕ್ಕೆ ಆವತ್ತು ಪ್ರಣಾಳಿಕೆಯಲ್ಲಿ ಕೊಟ್ರ ಒಂದು ಅಂಶ ಕಾರ್ಯಕ್ರಮವನ್ನು ಮಾಡಿಲ್ಲ ಅಂತ ಹೇಳಲಿಕ್ಕೆ. ಎಸ್, ಈ ಹಿಂದೆ ಕೂಡ ನೀವು ಒಂದಷ್ಟು ವಿರೋಧವನ್ನು ಮೋದಿ ಅವರ ಬಗ್ಗೆನೂ ಕೂಡ ಮಾಡಿದ್ರಿ. ಎಸ್, ಈಗಾಗಲೇ ಭಾಷಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ಯಾವುದೋ ಶಬ್ದ ಕೇಳಿತು ಅಥವಾ ಅನ್ಯ ಧರ್ಮದ ಒಂದು ಪ್ರಾರ್ಥನಾ ಮಂದಿರದಿಂದ ಸ್ವರ ಕೇಳಿತು, ಧ್ವನಿ ಕೇಳಿತು, ಆ ಸಂದರ್ಭದಲ್ಲಿ ಭಾಷಣ ನಿಲ್ಲಿಸಿದ್ರು ಅನ್ನುವಂಥದ್ದು. ಇದನ್ನು ತೀವ್ರವಾಗಿ ವಿರೋಧಿಸಿದ್ರಿ, ಕಡಾಖಂಡಿತವಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರಿ. ಆದ್ರೂ ಮೋದಿ ಅವನು ಒಪ್ಕೊಳ್ತೀರಿ ತಾವು? ಇಲ್ಲ, ನಾನು ಆವಾಗ ಹೇಳಿದ್ದೇನೆ, ನಾನು ಮೋದಿಯವರನ್ನ ಆಡಳಿತಾತ್ಮಕವಾಗಿ ನಾನು ಒಪ್ಕೋತೇನೆ, ಒಬ್ಬ ಪ್ರಧಾನಮಂತ್ರಿಯಾಗಿ ಒಪ್ಕೋತೇನೆ, ಆದ್ರೆ ಒಬ್ಬ ಭಾಜಪದ ನಾಯಕನಾಗಿ ಒಪ್ಕೊಳ್ಳೋದಿಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. 20-25 ವರ್ಷದ ಮುಂಚೆ ನಮ್ಮ ಜಿಲ್ಲೆಯ ಸಂಸದರಾಗಿರುವಂಥ ಸನ್ಮಾನ್ಯ ಶ್ರೀ ಜನಾರ್ದನ್ ಇವರು ಪೂಜಾರಿ ಅವರು ಆಗ ಕಾಂಗ್ರೆಸ್ಸಿನ ಸಂಸದರಾಗಿದ್ರು. ಅವರು ಕಾಂಗ್ರೆಸ್ ಪಕ್ಷದಿಂದ ಸಂಸದರಾಗಿದ್ರು, ಕಾಂಗ್ರೆಸ್ಸಿನದಲ್ಲ, ಪಕ್ಷದ ಸಂಸದರಾಗಿರೋ ಸಮಯದಲ್ಲಿ ಭಾಷಣದ ಸಮಯದಲ್ಲಿ ಅವರಿಗೆ ಇಲ್ಲಿಯ ಮುಸಲ್ಮಾನರ ಏನು ಬಾಂಗ್ ಅಂತ ಹೇಳ್ತೇವೆ, ಆ ಬಾಂಗ್ ಆದಾಗ ಅವರು ನಿಲ್ಲಿಸ್ತಾ ಇದ್ರು. ಬಾಂಗ್ ಮುಗಿದ ನಂತರ ಭಾಷಣ ಮಾಡಿದಾಗ ಇದೇ ಬಿಜೆಪಿ ಅವರು ಹೇಳ್ತಾ ಇದ್ರು ಕೆಟ್ಟ ಶಬ್ದವನ್ನು ಬಳಸ್ಕೊಂಡು, ಅವರು ಅಂಥದಕ್ಕೆ ಮಾಡಿದ್ರು, ಇಂಥದಕ್ಕೆಲ್ಲ ಮಾಡ್ತಾ ಇದ್ರು ಅಂತ. ಇವತ್ತು ನಾನು ಅದನ್ನು ಪ್ರಸ್ತಾವ ತೆಗೆದದ್ದು. ಆವತ್ತು ಆಗಿದ್ರೆ ಇವತ್ತು ನರೇಂದ್ರ ಮೋದಿ ಅವರು ತ್ರಿಪುರಾದ ವಿಜಯೋತ್ಸವದ ಸಮಯದಲ್ಲೇ ಮುಸಲ್ಮಾನರ ಏನು ಬಾಂಗ್ ಆಗಿತ್ತು ಆವಾಗ ಭಾಷಣ ನಿಲ್ಲಿಸಿಬಿಟ್ಟು ಅವ್ರು ಹೇಳಿದ್ರು ಮುಕ್ತವಾಗಿ, ಆ ಮುಸಲ್ಮಾನರ ಇದಾಗ್ತಾ ಇದೆ, ಅದಕ್ಕೆ ನಾವು ಗೌರವ ಕೊಡಬೇಕು. ಅದು ನಾನು ಒಪ್ಕೋತೇನೆ, ಗೌರವ ಕೊಡಲೇಬೇಕು. ಯಾಕೆಂದ್ರೆ ಧಾರ್ಮಿಕ ವಿಚಾರ ಭಿನ್ನತೆ ಇರಬಹುದು, ಆದರೆ ಎಲ್ಲರಿಗೂ ಧಾರ್ಮಿಕ ವಿಚಾರಗಳು ಒಂದೇ, ನಂಬಿಕೆಗಳು ಒಂದೇ ಇರುವಂಥದ್ದು. ನೀವು ಆ ನಂಬಿಕೆಯಲ್ಲಿದ್ದರೆ ನಾವು ಈ ನಂಬಿಕೆಯಲ್ಲಿ ಇರ್ತೇವೆ. ನಂಬಿಕೆಗಳು ಯಾವತ್ತೇ ಒಂದೇ ವಿಶ್ವಾಸದ ತಳಹದಿಯಲ್ಲಿ ನಿಂತುಕೊಳ್ಳುವಂಥ ಆಗಿರುವಾಗ ಅದರೊಳಗೆ ನಾನು ಭಿನ್ನತೆಯನ್ನು ಕೊಡುವುದಿಲ್ಲ. ಆದರೆ ಆವಾಗ ನಿಮಗೆ ಜನಾರ್ದನ್ ಪೂಜಾರಿ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದವರು ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಇವತ್ತು ಯಾಕೆ ನೀವು ಸಮರ್ಥನೆ ಮಾಡ್ತಾ ಇದ್ದೀರಿ? ಹಾಗಾದ್ರೆ ಆವತ್ತೊಂದು ನ್ಯಾಯ, ಇವತ್ತೊಂದು ನ್ಯಾಯ. ಹಾಗಾದ್ರೆ ದ್ವಂದ್ವ ನೀತಿಯಲ್ಲಿ ಭಾಜಪವನ್ನು ನಾನು ವಿರೋಧಿಸ್ತೇನೆ. ಎಸ್, ಒಂದು ಕಡೆಯಲ್ಲಿ ಈಗಾಗಲೇ ನೀವು ಹೇಳ್ತಾ ಇದ್ದೀರಿ, ನಾವು ಮುಸ್ಲಿಮರನ್ನು ಓಲೈಕೆ ಮಾಡೋದಿಲ್ಲ, ಅವರನ್ನು ವಿರೋಧಿಸ್ತೀವಿ.
ಅಥವಾ ಹಿಂದೂಗಳನ್ನು ಮಾತ್ರ ಓಲೈಕೆ ಮಾಡ್ತೀವಿ ಅಂತ ನಿಲುವುಗಳನ್ನು ನಿಮ್ಮ ಹಿಂದೂ ಮಹಾಸಭಾದಲ್ಲಿ ಇರೋದಾ? ಹಾಗಾದ್ರೆ ನಿಮ್ಗೆ ಮುಸ್ಲಿಮರ ವೋಟ್ ಬೇಡ, ಹಿಂದೂ ಪರ ವೋಟ್ ಮಾತ್ರ, ಹಿಂದೂಗಳ ವೋಟ್ ಮಾತ್ರ ಬೇಕು ಅನ್ನುವಂತ ರೀತಿಯಲ್ಲಿ ವರ್ತನೆ ಆಗತ್ತೆ ತಮ್ಮದು. ಇಲ್ಲಿ ನಿಮ್ಗೆ ಇದು ಯಾವ ಸಂದೇಶ ಕೊಟ್ಟರು ಗೊತ್ತಿಲ್ಲ ನನಗೆ. ನಾವು ಮುಸಲ್ಮಾನರನ್ನ ವಿರೋಧಿಸಿಲ್ಲ, ಯಾರು ಹೇಳಿದ್ರಿ ಈ ಮಾತನ್ನ? ನಾವು ಖಂಡಿತವಾಗಿ ನಾವು ಓಲೈಕೆ ರಾಜಕಾರಣ ಮಾಡೋದಿಲ್ಲ. ಮುಸಲ್ಮಾನರು ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಅಂತ ಹೇಳುವಂತವರು, ಈ ದೇಶದ ಸಾರ್ವಭೌಮತೆಯನ್ನು ಒಪ್ಪುವವರು, ಈ ನೆಲ ಜಲ ಸಂಸ್ಕೃತಿಯನ್ನು ಒಪ್ಪುವಂತ ಎಲ್ಲಾ ಮುಸಲ್ಮಾನರು ಎಲ್ಲರೂ ನಮ್ಮವರೇ. ಒಂದು ಸಮಯದಲ್ಲಿ ಅವರು ಯಾರು ಸಚ್ಚ ಅಲ್ಲಿಂದ ಓಡಿ ಬಂದವರು ಯಾರು ಇಲ್ಲ. ಸೌದಿಯಿಂದ ಅಥವಾ ಇನ್ನು ಯಾವುದೋ ಮುಸಲ್ಮಾನ್ ದೇಶದಿಂದ ಓಡಿ ಬಂದವರು ಯಾರು ಇಲ್ಲ. ಎಲ್ಲ ಇಲ್ಲಿಯವರೇ, ನಮ್ಮ ಸಹೋದರರೇ. ಯಾವುದೋ ಒಂದು ಕಾಲದಲ್ಲಿ ಮತಾಂತರ ಆದವರು, ನಾವು ಅವ್ರನ್ನ ಹೇಳ್ತೀವಿ ಮರಳಿ ಮಾತೃ ಧರ್ಮಕ್ಕೆ ಬನ್ನಿ, ಅವ್ರು ನಮ್ಮವರೇ, ಸಹೋದರರೇ. ಒಂದು ವೇಳೆ ಆಗುದಿಲ್ಲ ಆದರೆ ನಿಮ್ಮ ಧರ್ಮದಲ್ಲಿ ಮುಂದುವರಿಯಿರಿ, ಬೇಡ ಅಂತ ಹೇಳ್ತಿಲ್ಲ. ಆದರೆ ಈ ದೇಶ ಎಲ್ಲದಕ್ಕಿಂತ ಮುಗ್ಧ. ಈ ದೇಶದ ನೆಲ ಜಲ ಸಂಸ್ಕೃತಿಯನ್ನು ಒಪ್ಪಿ ನಾವು ನಿಮ್ಮನ್ನು ಒಪ್ತೇವೆ. ನಮ್ಗೇನಿಲ್ಲ ಅದರೊಳಗೆ. ಯಾವ ದೇಶದ ವಿಚಾರಗಳಲ್ಲಿ ನಮ್ಮವನೇ ಆಗಿರೋನು, ಹಿಂದೂ ಆದ್ರೂ ಸರಿ, ಕ್ರೈಸ್ತ ಆದ್ರೂ ಅಥವಾ ಯಾವುದೇ ಮತ ಧರ್ಮದವನೇ ಆಗಿರಲಿ, ನಮ್ಮ ದೇಶಕ್ಕೆ ಏನಾದರೂ ಮೋಸ ಮಾಡ್ತಾನೆ, ಅನ್ಯಾಯ ಮಾಡ್ತಾನೆ, ಅವನು ನಮ್ಮವನಾಗ್ಲಿಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಅವನ ವಿಚಾರದಲ್ಲಿ ಯಾವುದೇ ತರದ ಏನು ರಾಜಿ ಮಾಡ್ಕೊಳ್ಳೋ ಪ್ರಶ್ನೆಯೇ ಬರುವುದಿಲ್ಲ. ನಾವು ಎಸ್ ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ಎಸ್ ವೀಕ್ಷಕರೇ, ಪುಟ್ಟ ವಿರಾಮದ ಬಳಿಕ ತಿರುಗುವಾಣ ಮುಂದುವರಿಯುತ್ತೆ. ಪುಟ್ಟ ವಿರಾಮದ ಬಳಿಕ ಮತ್ತೆ ತಿರುಗುಬಾಣ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಧರ್ಮೇಂದ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ, ಚರ್ಚೆ ಮುಂದುವರಿಯುತ್ತೆ. ಎಸ್, ಈಗಾಗಲೇ ನೀವು ಹೇಳಿದ್ರಿ ಹಿಂದೂಗಳನ್ನು ಓಲೈಕೆ ಮಾಡುವಂಥದ್ದಲ್ಲ, ಎಲ್ಲರೂ ಹಿಂದೂಗಳೇ. ಹಾಗಾದ್ರೆ ಹಿಂದೂ ಸಂಘಟನೆ ಬೇಕಾ? ನೀವು ಎಲ್ಲರೂ ಹಿಂದೂಗಳೇ ಅಂದ ಕೂಡಲೇ ಹಿಂದೂ ಸಂಘಟನೆಗಳು ಹಿಂದೂ ಪರ ಅಂತ ಹೇಳ್ಕೊಂಡು ಹೋರಾಟ ಮಾಡುವಂತ ಅಗತ್ಯತೆ ಇದೆಯಾ? ಏನಿದೆ? ಹಿಂದೂ ಸಂಘಟನೆ ಅವಶ್ಯಕತೆ ಇದೆ. ನೋಡಿ, ಈಗ ಕಾರ್ಮಿಕರು ಎಲ್ಲರೂ ಒಂದೇ ಅಂತ ಹೇಳಿದ್ರು ಕೂಡ ಕಾರ್ಮಿಕ ಸಂಘಟನೆಗಳು ಅನೇಕವಾಗಿರುತ್ತೆ. ಯಾಕೆ ಇರುತ್ತೆ ಅದು? ಎಲ್ಲಾದರೂ ಕಾರ್ಮಿಕರಿಗೆ ಏನಾದರೂ ಸಮಸ್ಯೆಗಳು ಬಂದಾಗ ಅದನ್ನು ಒಗ್ಗಟ್ಟಿನಿಂದಾಗಿ ತೀರ್ಮಾನ ಕೈಗೊಳ್ಳೋದಕ್ಕೆ ಅಥವಾ ಅದ್ರ ಬಗ್ಗೆ ಹೋರಾಟ ಮಾಡೋಕ್ಕೆ ಅಥವಾ ಅದನ್ನು ಪ್ರತಿಭಟಿಸೋಕ್ಕೋಸ್ಕರ ಕೆಲವು ಸಂಘಟನೆಗಳು ಬೇಕಾಗುತ್ತೆ. ಇವತ್ತು ಕೂಡ ಹಿಂದೂ ಧರ್ಮದ ವಿಚಾರಗಳಲ್ಲಿ ಬಂದಾಗ ನಾವೇನು ಮುಸಲ್ಮಾನರು ನಮ್ಮವರು ಅಂದುಕೊಂಡ್ರು ಅವರು ನಮ್ಮನ್ನು ಸ್ವೀಕಾರ ಮಾಡಿದಾರಾ ಇಲ್ವಾ ಅದು ಅವರಿಗೆ ಬಿಟ್ಟಿರೋ ವಿಚಾರ. ಇವತ್ತು ನೋಡಿ, ನಾನು ನಿಮ್ಗೆ ಹೇಳ್ತಿದ್ದೆ, ನಮ್ಮ ಮೊನ್ನೆ ನಿಮ್ಗೆ ನೋಡಿರ್ಬೋದು, ಸನಾತನದ ಒಬ್ಬ ಕಾರ್ಯಕರ್ತನನ್ನ ಮುಸಲ್ಮಾನರು ಗೌರಿ ಹತ್ಯೆ ಹಿಂದೆ ಕಡೆ ಇದು ಮಾಡಿದ್ರು, ಬಂಧನ ಮಾಡ್ಕೊಂಡು ಹೋದ್ರು. ಆ ವಿಚಾರಗಳಲ್ಲಿ ಕೇವಲ ಸನಾತನ ಹಿಂದೂ ಮಹಾಸಭಾ ಮತ್ತೆ ಸಮಾನ ಮನಸ್ಕ ಸಂಘಟನೆಗಳು ಮಾತ್ರ ಪ್ರತಿಭಟನೆ ಮಾಡಿದ್ದೇವೆ ವಿನಃ ಹಿಂದೂ ಪರವಾಗಿರುವಂತಹ ವಿಚಾರಧಾರೆಗಳನ್ನು ಹೊಂದಿ ನಾವು ಹಿಂದೂಗಳ ಪರವಾಗಿದ್ದೇವೆ ಅಂತ ಹೇಳಿಕೊಳ್ಳುವಂತ ಯಾವುದೇ ಬೇರೆ ಅನ್ಯ, ನೀವು ಬಜರಂಗ ದಳ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಇವನ್ನ ನಾನು ಈಗ ಹೇಳಬೇಕಾಗುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು, ಅಥವಾ ಭಾಜಪ, ಹಿಂದೂಗಳ ಮತದಲ್ಲಿ ಅಧಿಕಾರಕ್ಕೆ ಬರುವಂತಹ ಭಾಜಪ ಎಲ್ಲಿದೆ ಪ್ರತಿಭಟನೆ ಮಾಡಿದೆ? ಅಥವಾ ಇವರಿಗೆ ಕೇವಲ ರಾಜಕೀಯ ವ್ಯವಸ್ಥೆಗೆ ಅನುಗುಣವಾಗಿ ಅವರ ಕಾರ್ಯಕರ್ತರು ಮಾತ್ರ ಹಿಂದೂಗಳು, ಬೇರೆ ಯಾರೂ ಹಿಂದೂಗಳಲ್ಲ ಎಂಬ ದೃಷ್ಟಿಕೋನದಲ್ಲಿ ಅವರು ಹೋರಾಟ ಮಾಡ್ತಾರೆ. ಹಾಗಾದ್ರೆ ಉಳಿದವರ ಪರವಾಗಿ ನಾವಾದ್ರೂ ಮಾಡ್ಬೇಕಲ್ಲ ಸ್ವಾಮಿ, ನಾವಿದ್ದೀವಿ ಅದಕ್ಕೋಸ್ಕರ. ಎಸ್, ಯೋಗಿ ಆದಿತ್ಯನಾಥ್ ಇದೀಗ ನಿಮ್ಮ ಹಿತೈಷಿಗಳಾಗ್ತಾ ಇದ್ದಾರೆ. ಸಿಎಂ ಆದ ಬಳಿಕ ಆ ಯೋಗಿ ಆದಿತ್ಯನಾಥ್ ಹಿಂದೂ ಮಹಾಸಭಾದ ಒಬ್ಬ ಕಾರ್ಯಕರ್ತರಾಗಿದ್ರು ಅಥವಾ ಹಿಂದೂ ಮಹಾಸಭಾದವರು ಅನ್ನುವಂತ ಹೇಳಿಕೆಗಳನ್ನು ನೀಡ್ತಾ ಇದ್ದೀರಿ ಅನ್ನುವಂತ ಮಾಹಿತಿ ಕೇಳ್ಬರ್ತಾ ಇರುವಂತದ್ದು. ನಿಮಗೆ ಗೊತ್ತಿರ್ಬೋದು, ಇಡೀ ಗೋರಖ್ಪುರ ಅದು ಹಿಂದೂ ಮಹಾಸಭಾದ ತಳಹದಿಯಲ್ಲಿ ಬೆಳೆದದ್ದು. ನಮ್ಮ ಈ ಯೋಗಿ ಆದಿತ್ಯನಾಥರ ಗುರುಗಳು ಮಹಂತಿ ಅವೈದ್ಯನಾಥ್ ಹಿಂದೂ ಮಹಾಸಭಾದ ಸಂಸದರಾಗಿದ್ದರು. ಕಾರಣಾಂತರದಲ್ಲಿ ಆವಾಗ ನಿಮಗೆ ತಿಳಿಸಿದಾಗೆ ನಿಷೇಧದಿಂದಾಗಿ ನಾವು ರಾಜಕೀಯದ ಮುಖ್ಯ ವಾಹಿನಿಯಲ್ಲಿ ಇರಲಿಕ್ಕೆ ಅನಾನುಕೂಲ ಆಗಿರೋದ್ರಿಂದ ಕ್ರಮೇಣ ಈ ಯೋಗಿ ಆದಿತ್ಯನಾಥರು ಕೂಡ ಅವರು ಹಿಂದೂ ಮಹಾಸಭಾದ ಕಾರ್ಯಕರ್ತರಾಗಿದ್ದಾಗ ಸಮಯದಲ್ಲಿ ಕೂಡ ಅವರು ಜನಸಂಘ ಮತ್ತು ಬಿಜೆಪಿಯಲ್ಲಿ ಸ್ಪರ್ಧೆ ಮಾಡಿದ್ರು. ಆದರೆ ಕಾರಣಾಂತರದಿಂದ ಮತ್ತೆ ಭಾಜಪದಲ್ಲಿ ಮುಂದುವರೆದ್ರು. ಇವತ್ತು ಭಾಜಪದ ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ, ನಿಮ್ಗೆ ಎಲ್ಲರಿಗೂ ಗೊತ್ತಿಲ್ಲ, ಇದನ್ನು ಮುಚ್ಚುಮರೆ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ನಾವು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿಲ್ಲ. ಉತ್ತರ ಪ್ರದೇಶ ಮತ್ತು ಜಾರ್ಖಂಡಲ್ಲಿ ನಾವು ಅಭ್ಯರ್ಥಿನ ಯಾಕೆ ಕಣಕ್ಕಿಳಿಸಿಲ್ಲ ಅಂದ್ರೆ, ನಮ್ಮ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ, ನಾವು ಸ್ಪರ್ಧೆಯನ್ನು ಕೂಡ ಮಾಡಬೇಕಾಗಿತ್ತು. ಅದು ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥರು ಮುಖ್ಯಮಂತ್ರಿ ಆಗ್ತಾರೆ. ಆಗಿರುವಾಗ ಹಿಂದೂ ಪರ ಓಟುಗಳು ಎಲ್ಲ ಹರಿದು ಹಂಚು ಹೋಗಬಾರದು ಎಂಬ ಒಂದೇ ಒಂದು ದೃಷ್ಟಿಕೋನದಲ್ಲಿ ನಾವು ತ್ಯಾಗವನ್ನು ಮಾಡಿದೆವು. ಆದ್ರಿಂದ ತ್ಯಾಗದ ಅಕ್ಕಿ ಕೇಸರಿ ನಮ್ಗೆ ಇಷ್ಟ ಆಗುವಂಥದ್ದು. ಯೋಗಿ ಆದಿತ್ಯನಾಥರಿಗೋಸ್ಕರ ನಾವು ಇಡೀ ಹಿಂದೂ ಮಹಾಸಭಾದ ಸರ್ವಸ್ವವನ್ನು ತ್ಯಾಗ ಮಾಡಿದವರು. ಆಗಿರುವಾಗ ಯೋಗಿ ಆದಿತ್ಯನಾಥರು ನಮ್ಮವರೇ,
ಆದ್ರಿಂದ ಯಾವುದೇ ನಿಸ್ಸಂಕೋಚವಾಗಿ ನಾವು ಹೇಳ್ತೇವೆ ಯೋಗಿ ಆದಿತ್ಯನಾಥರು ಬಿಜೆಪಿಯಿಂದ ಗೆದ್ದಿರಬಹುದು, ಆದ್ರೆ ಅವರ ಶರೀರ ಮತ್ತೆ ಮನಸ್ಸು ಹಿಂದೂ ಮಹಾಸಭಾದ ಕಡೆಯಲ್ಲೇ ಇದೆ. ರಾಮ ಮಂದಿರದ ಹೋರಾಟದಲ್ಲಿ ನಾವು ಮುಂಚೂಣಿಯಲ್ಲಿ ಇದ್ದೇವೆ ಅನ್ನುವಂಥದ್ದು ತಾವು ಹೇಳ್ತಾ ಇರುವಂಥದ್ದು, ತಮ್ಮ ಸಂಘಟನೆ ಹೇಳ್ತಾ ಇದೆ. ಇತರ ಪರ ಒಂದಷ್ಟು ಸಂಘಟನೆಗಳು ಕೂಡ ನಾವು ಮಾಡ್ತಾ ಇರುವಂಥದ್ದು, ನಾವು ಹೋರಾಟ ಮಾಡಿರುವಂಥದ್ದು, ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮ ಹೋರಾಟ ಸತತವಾಗಿ ಇದೆ ಅನ್ನುವಂಥದ್ದು. ಯಾವುದು ಸತ್ಯ, ಯಾವುದು ಸುಳ್ಳು? ಹಾಗಾದ್ರೆ ಅಲ್ಲ, ಸತ್ಯ ಎಂಬುದನ್ನು ನಾನು ಕಠೋರವಾಗಿ ಮಾತಾಡಬೇಕಾಗುತ್ತೆ. ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳಬೇಕಾದ್ರೆ ನೀವು ಇವತ್ತು ವೆಬ್ಸೈಟ್ ಅನ್ನು ತೆಗೆದು ನೋಡಿ. ನಾನು ಹೇಳಬೇಕಾಗಿಲ್ಲ, ನಾನು ಹೇಳಿದ್ರೆ ಅನ್ಯ ಪಕ್ಷದವರಿಗೆ ನನ್ನ ಅಥವಾ ಅನ್ಯ ಸಂಘಟನೆಗಳು ಹಿಂದೂಪರ ಬೇರೆ ಸಂಘಟನೆ ಅವು ಸುಳ್ಳು ಅಂತ ಇದು ಮಾಡ್ಬೋದು. ಆದರೆ ವೆಬ್ಸೈಟ್ ಅನ್ನು ತೆಗೆದು ನೋಡಿ, ಹಿಂದೂ ಮಹಾಸಭಾದ ಮೊಕದ್ದಮೆಗೆ ಪಿಟಿಷನರ್ ಅಂದ್ರೆ ಆ ಫರಿಯಾದಿದಾರರು ನೀವು ತೆಗೆದು ನೋಡಿ. ಆದರೆ ರಾಮನನ್ನ ರಸ್ತೆಗೆ ನಿಲ್ಲಿಸಿದವರು ಬಿಜೆಪಿ. ಇವತ್ತು ಅದ್ವಾನಿಯವರ ಪರಿಸ್ಥಿತಿ ಏನಾಯ್ತು? ರಾಮನನ್ನ ರಸ್ತೆಗೆ ನಿಲ್ಲಿಸಿದ ಪರಿಣಾಮವಾಗಿ ಅದ್ವಾನಿಯವರು ಇವತ್ತು ಮೂಲೆ ಗುಂಪಾದ್ರು. ಬಿಜೆಪಿಗೆ ಹೆಚ್ಚು ಕಾಲ ಇಲ್ಲ ಸ್ವಾಮಿ, ರಾಮನನ್ನ ಬಳಸಿಕೊಂಡು ನೀವು ಅಧಿಕಾರ ಮಾಡ್ತೀರಾ ಅಂದ್ರೆ. ನಾವು ರಾಮನನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಖಂಡಿತವಾಗಿ ವಿರೋಧ ಮಾಡ್ಕೊಂಡವ್ರು. ರಾಮ ನಮ್ಮ ಆರಾಧ್ಯ ದೇವ, ಅದು ಮನೆಯೊಳಗಿರಬೇಕು ಅಥವಾ ನಮ್ಮ ಹೃದಯದಲ್ಲಿ ಇರಬೇಕು, ಅದು ರಾಜಕೀಯ ವಸ್ತು ಆಗಬಾರ್ದು. ನಾವು ರಾಮನನ್ನ ರಾಜಕೀಯ ವಸ್ತುವಾಗಿ ಮಾಡಿರುವುದರಿಂದಲೇ ಹಿಂದೂಗಳ ಈ ಪರಿಸ್ಥಿತಿ ಆಯಿತು. ಇವತ್ತು ಹಿಂದೂ ಧರ್ಮದ ವಿಡಂಬನೆಗಳಿಗೆ ಇದೇ ಮೂಲ ಕಾರಣ ಅಂತ ನಾನು ಹೇಳಲಿಕ್ಕೆ ಪಡ್ತೇನೆ. ಆದ್ರಿಂದ ಹಿಂದೂ ಮಹಾಸಭಾದ ಮೂಲ ಸಿದ್ಧಾಂತವೇ ಅಯೋಧ್ಯೆ ರಾಮ ಮಂದಿರ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರವನ್ನು ಕಾಣಬೇಕು, ಅದನ್ನು ರಾಜಕೀಯವಾಗಿ ಅಲ್ಲ, ನಾವು ಸೈದ್ಧಾಂತಿಕವಾಗಿ ಮಾಡ್ತೇವೆ, ನಾವು ನೈತಿಕವಾಗಿ ಮಾಡ್ತೇವೆ, ನಾವು ಧಾರ್ಮಿಕವಾಗಿ ಮಾಡ್ತೇವೆ. ಆದರೆ ರಾಜಕೀಯವಾಗಿ ರಾಮನನ್ನು ಬಳಸ್ಕೊಳ್ಳೋದಕ್ಕೆ ನಮ್ಮ ವಿರೋಧ ಇದೆ. ಹಿಂದೂ ಮಹಾಸಭೆ ಯಾವತ್ತೂ ಬಳಸ್ಕೊಳ್ಳಿಲ್ಲ, ಮುಂದೆ ಕೂಡ ರಾಮನನ್ನ ಅಥವಾ ನಮ್ಮ ಹಿಂದೂ ದೇವರನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ನಾವು ವಿರೋಧ ಮಾಡ್ತೇವೆ. ಗೋ ಹತ್ಯೆಯ ಬಗ್ಗೆ ಬಹಳಷ್ಟು ಸದ್ದು ಗದ್ದಲಗಳು ಇತರ ಸಂಘಟನೆಗಳು ಮಾಡ್ತಾ ಇದೆ, ಹೋರಾಟಗಳು ಮಾಡ್ತಾ ಇದೆ. ಆದ್ರೆ ಹಿಂದೂ ಪರ ಸಂಘಟನೆ ಅನ್ಕೊಂಡ್ಕೊಂಡಿರುವಂತದ್ದು ತಮ್ಮ ಹಿಂದೂ ಮಹಾಸಭಾ ಯಾವ ಹೋರಾಟದ ಹೆಸರಲ್ಲೂ ಕೂಡ ಕಾಣಿಸ್ತಾ ಇಲ್ಲ, ಹೆಸರು ಬರ್ತಾ ಇಲ್ಲ. ಗೋ ಹತ್ಯೆಯನ್ನು ವಿರೋಧಿಸ್ತಾರೆ, ಆದ್ರೆ ಯಾವುದೇ ಹೋರಾಟದಲ್ಲಿ ಇಲ್ಲ ಅನ್ನುವಂಥದ್ದು. ಇಲ್ಲ, ನೀವು ತಪ್ಪಿಕೊಂಡಿದ್ದೀರಿ. ನಾವು ಹೋರಾಟಗಳನ್ನ ಮಾಡುವಾಗ ನಾವು ಪ್ರಚಾರಕ್ಕೋಸ್ಕರ ಯಾವತ್ತೂ ಹೋರಾಟವನ್ನು ಮಾಡಿದವರಲ್ಲ. ಯಾಕೆಂದ್ರೆ ನಾವು ಆವಾಗಲೇ ನಿಮ್ಗೆ ಹೇಳಿದ್ದೇವೆ, ನಾವು ನೈತಿಕವಾಗಿ ಹೋರಾಟವನ್ನು ಮಾಡ್ತೇವೆ, ನಾವು ರಾಜಕೀಯವಾಗಿ ಹೋರಾಟವನ್ನು ಮಾಡುವುದಿಲ್ಲ. ರಾಜಕೀಯವಾಗಿ ಹೋರಾಟ ಮಾಡೋಕ್ಕೋಸ್ಕರ ಬೇರೆಯೇ ಇಶ್ಯೂಗಳು ಅಂದ್ರೆ ವಿಷಯಗಳಿದೆ. ಗೋವನ್ನ, ರಾಮನನ್ನ, ಧಾರ್ಮಿಕ ನಮ್ಮ ದೇವರುಗಳನ್ನ ರಸ್ತೆಗಿಳಿಸುವ ಪ್ರಕ್ರಿಯೆ ನಾವು ಮಾಡುವುದಿಲ್ಲ. ನೋಡಿ, ನೀವು ಅನಿಸ್ಕೋಬಹುದು, ನಾನು ಅನೇಕ ಭಾಷಣಗಳೇ ಹೇಳಿದ್ದೇನೆ. ಈಗ ಬಿಜೆಪಿಯವರು ಗೋವಿನ ವಿಚಾರದಲ್ಲಿ ರಾಜಕಾರಣವನ್ನು ಮಾಡಿದ್ರು. ಇವತ್ತು ಆಡಳಿತಕ್ಕೆ ಹಿಡಿಯಬೇಕಾದ್ರೂ ಗೋವು ಕೂಡ ಒಂದು ಅವರ ಅಜೆಂಡಾದ ಮುಖ್ಯ ಇಶ್ಯೂ ಆಗಿತ್ತು. ನಾನು ಕೇಳ್ತೇನೆ ಬಿಜೆಪಿಯವರಿಗೆ, ಇವರಿಗೆ ನೈತಿಕ ಮೌಲ್ಯಗಳಿದ್ರೆ, ನೈತಿಕ ಆದರ್ಶಗಳಿದ್ರೆ ಇವರು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಕರ್ನಾಟಕದಲ್ಲಿ ಗೋಮಾತೆ, ಅದೇ ಗೋವಾದಲ್ಲಿ ಯಾಕೆ ಆ ಗೋಮಾತೆ ಅಲ್ಲಿ ಇಲ್ಲೇ ಕರ್ನಾಟಕದ ಗೋಮಾತೆ ಗೋವಾದಲ್ಲಿ ಯಾಕಿಲ್ಲ, ಮೇಘಾಲಯದಲ್ಲಿ ಯಾಕಿಲ್ಲ? ದೇಶದ ಅನೇಕ ಕಡೆಯಲ್ಲಿ ಗೋವು ಆಹಾರ ವಸ್ತು ಆಗುತ್ತೆ, ಇದೇ ಉತ್ತರ ಪ್ರದೇಶದಲ್ಲಿ ರಫ್ತಾಗುತ್ತೆ, ಮತ್ತೊಂದು ಕಡೆಯಲ್ಲಿ ಇನ್ನೊಂದು ಚರ್ಮದ ಕಾರ್ಖಾನೆಗೆ ಗೋವಿನ ಹತ್ಯೆ ಆಗುತ್ತೆ. ಆದರೆ ಕರ್ನಾಟಕದಲ್ಲಿ ಚುನಾವಣೆ ಬರ್ಲಿಕ್ಕಿದೆ, ಆದ್ರಿಂದ ಎಲ್ಲೆಲ್ಲ ಚುನಾವಣೆಗಳ ಹತ್ತಿರ ಇದೆ. ಆ ಸಮಯದಲ್ಲಿ ಇವರಿಗೆ ಎಲ್ಲಾ ಕಡೆನೂ ಗೋ ಮಾತೆಯಾಗಿ ಕಾಣುತ್ತೆ. ಚುನಾವಣೆ ಗೆದ್ದ ನಂತರ ಆಹಾರದ ವಸ್ತು ಆಗುತ್ತೆ ಅಥವಾ ವ್ಯಾಪಾರದ ಒಂದು ಪ್ರಾಣಿಯಾಗಿ ಕಾಣುತ್ತೆ. ಆದ್ರಿಂದ ಡೋಂಗಿ ಹಿಂದುತ್ವದ ವಿಚಾರಗಳಲ್ಲಿ, ಇದು ಗೋ ವಿಚಾರಗಳಲ್ಲಿ ಬಿಜೆಪಿ ಮುಂಚೂಣಿಯಲ್ಲಿದೆ. ಅದರಿಂದ ಜನರು ಅದನ್ನ ತಿರಸ್ಕರಿಸಬೇಕು. ಮತ್ತೆ ಅದನ್ನ ನಾನು ಡೋಂಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧರ್ಮದ ಆಧಾರದಲ್ಲಿ ರಾಜ್ಯವನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಇಲ್ಲ. ನಾವು ಹಿಂದೂ ಮಹಾಸಭಾ ಧರ್ಮದ ಆಧಾರದಲ್ಲಿ ರಾಜಕಾರಣವನ್ನು ಮಾಡಿಲ್ಲ. ನಮ್ಮ ಹಿಂದೂ ಮಹಾಸಭಾದ ವಿಚಾರಧಾರೆಗಳು ನಮಗೆ ಕೂಡ ಚುನಾವಣೆಯಾಗಿ ಕೇಳಿತು, ನೀವೇನು ಧರ್ಮದ ಆಧಾರದಲ್ಲಿ? ನಾವು ಹೇಳಿದೀವಿ, ಹಿಂದೂ ಧರ್ಮ ಅಂದ್ರೆ ಒಂದು ಜೀವನದ ಪದ್ಧತಿ, ಸಾಂಸ್ಕೃತಿಕವಾಗಿ ಬದುಕುವಂತ ರೀತಿ, ಅದು ನೈತಿಕವಾಗಿ ಬದುಕುವಂತ ರೀತಿ. ಅದು ಆಗಿರುವಾಗ ಧಾರ್ಮಿಕ ವಿಚಾರಗಳನ್ನು ನಾವು ತೆಗೆದುಕೊಳ್ಳುವಾಗ, ವಿಶೇಷವಾಗಿ ಹಿಂದೂ ಧರ್ಮದ ವಿಚಾರವನ್ನ ಪರಿಗಣಿಸಿಕೊಂಡಾಗ ನಾವು ಹೇಳುವಂಥದ್ದು, ನಾವು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಅಸ್ಸಾಂನಿಂದ ಹಿಡಿದು ಗುಜರಾತ್ವರೆಗೆ ಎಲ್ಲಾ ಹಿಂದೂಗಳು ಭೌಗೋಳಿಕವಾಗಿ ವಿಭಿನ್ನ ನಿಲುವನ್ನು ತೊಳೆದುಕೊಂಡು ಕೂಡ ನಾವು ಧಾರ್ಮಿಕವಾಗಿ ಒಂದೇ, ನಮ್ಮ ಬದುಕುವ ವಿಚಾರಧಾರೆಗಳು ಒಂದೇ, ನಮ್ಮ ಆದರ್ಶಗಳು ಒಂದೇ. ಎಲ್ಲವೂ ನೋಡಿ, ನೀವು ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಳ್ಳಿ. ನಮ್ಮ ಗುಜರಾತಿನ ಬದುಕಿನ ಶೈಲಿಗಳೇ ಬೇರೆ, ಅಥವಾ ಅಸ್ಸಾಮಿನ ಶೈಲಿಗಳೇ ಬೇರೆ, ಪಶ್ಚಿಮ ಬಂಗಾಳದ ಶೈಲಿಗಳೇ ಬೇರೆ, ಕರ್ನಾಟಕಕ್ಕೆ ಬೇರೆ. ಆದ್ರೆ ಧಾರ್ಮಿಕವಾಗಿ ನೋಡಿದಾಗ ನಾವು ಶ್ರೀರಾಮನನ್ನ ಆದರ್ಶ ಪುರುಷವಾಗಿ ತಗೊಳ್ತೇವೆ. ಗೋಮಾತೆಯನ್ನ ಪೂಜನೆ ಮಾಡ್ತೇವೆ ನಾವು.
ಅಥವಾ ದುರ್ಗಾ ಮಾತೆಗೆ ಹಬ್ಬ ಹರಿದಿನಗಳು ಅಲ್ಲಿದ್ರು ಕೂಡ ಇಲ್ಲಿದ್ರು ಕೂಡ ಆಚರಣೆಯಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆಗಳಿರ್ಬೋದು. ಆದರೆ ಇಡೀ ನಮ್ಮ ಹಿಂದೂ ಧರ್ಮದ ಭೌಗೋಳಿಕ ಚಿತ್ರಣವನ್ನು ತೆಗೆದುಕೊಂಡಾಗ ನಾವು ಎಲ್ಲವನ್ನ ಅನೇಕತೆಯಲ್ಲಿ ಏಕತೆಯನ್ನು ಕೂಡಿಸಿಕೊಂಡಂತಹ ಒಂದು ಒಕ್ಕಟ್ಟಿನಲ್ಲಿ ಹಿಂದೂ ಧರ್ಮವಿದೆ. ಆದ್ರಿಂದ ನಾವು ಹೇಳಿದ್ದೇವೆ, ನಾವು ಅದು ಬದುಕುವ ರೀತಿ, ನಮ್ಮ ಬದುಕುವ ದಾರಿ ಅದು. ಎಸ್, ಹಾಗಾದ್ರೆ ಹಿಂದೂ ಮಹಾಸಭಾಕ್ಕೆ ಬಿಜೆಪಿ ಮುಳುವಾಗ್ತಾ ಇದೆ. ಅಲ್ಲ, ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ನಮ್ಮ ವಿಚಾರಧಾರೆಗಳೇ ಬೇರೆ. ನಾವು ಯಾರನ್ನು ಓಲೈಕೆ ಮಾಡ್ಕೊಳ್ಳೋದಿಲ್ಲ. ನಾವು ನೇರ ನುಡಿಯ ಸ್ಪಷ್ಟವಾದ ರಾಜಕಾರಣವನ್ನು ಮಾಡ್ತೇವೆ. ಒಂದು ಪ್ರಾಯಶಃ ನಾವು ಅಧಿಕಾರಕ್ಕೆ ಬಂದ್ರೆ, ನಾವು ಹಿಂದೂ ಮಹಾಸಭಾ ಕರ್ನಾಟಕದಲ್ಲೇ ಈ ಸಲ ಅಲ್ಲಾದ್ರೂ ಮುಂದಿನ ಸಮಯದಲ್ಲಾದ್ರೂ ಅಧಿಕಾರಕ್ಕೆ ಬಂದಾಗ ನಮ್ಮ ನಿಲುವು ಸ್ಪಷ್ಟವಾಗಿದೆ. ನಾವು ಗೋಮಾತೆಯನ್ನ ಹತ್ಯೆ ಮಾಡಿದಕ್ಕೆ ಮಾನವ ಹತ್ಯೆಗೆ ಪರಿಗಣಿಸಬೇಕಂತ ನಾವು ಹೇಳ್ತೇವೆ. ಒಬ್ಬ ಮಾನವನ ಹತ್ಯೆ ಆದಾಗ 302, 307 ಅಂತ ಆರ್ಟಿಕಲ್, ಕಲಂ 302, 307 ಹತ್ಯೆ ಮತ್ತೆ ಹತ್ಯೆಗೆ ಪ್ರಚೋದನೆ 307. ಇದಕ್ಕೆ ನಾವು ಗೋವನ್ನ ಜೋಡಿಸ್ಕೋಬೇಕು, ಗೋ ಹತ್ಯೆಯನ್ನ. ಯಾಕೆಂದ್ರೆ ಗೋವಿನ ಕೊನೆಯ ಕ್ಷಣದವರೆಗೆ, ಅದರ ಉಸಿರಾಟದಿಂದ ಹಿಡಿದು ಕೊನೆಯ ಕ್ಷಣದವರೆಗೆ ಗೋ ಪ್ರತಿಯೊಂದಕ್ಕೂ ಮಾನವನಿಗೆ ಅತ್ಯಂತ ಉಪಕಾರಿಯಾದ ವಸ್ತು. ಆದ್ರಿಂದ ಯಾವ ವಸ್ತು ನಮಗೆ ಉಪಕಾರಿಯಾಗಿರುತ್ತೆ ಆ ವಸ್ತುಗಳನ್ನು ನಾವು ಗೌರವಿಸಬೇಕು, ಪೂಜಿಸಬೇಕು, ರಕ್ಷಿಸಬೇಕಾದ್ರೆ ಇಂಥ ಕಾನೂನುಗಳ ಅವಶ್ಯಕತೆ ಇದೆ. ಎಸ್, ಹಿಂದೂ ಮಹಾಸಭಾದ ಸದಸ್ಯರಾಗಿರ್ಬೋದು, ಹಿಂದೂ ಮಹಾಸಭಾದ ಒಂದಷ್ಟು ವ್ಯಕ್ತಿಗಳಾಗಿರ್ಬೋದು, ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ತಾ ಇದ್ದಾರೆ, ಲಾಯಕ್ಕು ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಲೆಕ್ಕದಲ್ಲಿ ಏನು ಮಾಡಬೇಕು? ನಾವು ಕತ್ತಿ ಹಿಡ್ಕೊಂಡು ಹೋರಾಟ ಮಾಡಬೇಕಾ? ಈಗಾಗಲೇ ಮುತಾಲಿಕ್ ಜಿ ಅವರು ನಿಮ್ಮ ಕೆಲವು ವಿಚಾರಗಳನ್ನು ನೋಡಿ, ಹೊಡೀರಿ, ಬಡೀರಿ, ತಲವಾರ್ ಹಿಡೀರಿ, ಕತ್ತಿ ಹಿಡೀರಿ, ಹೊಡೀರಿ ಅನ್ನುವಂತ ಮಾತುಗಳನ್ನು ಪ್ರತಿ ಭಾಷಣದಲ್ಲಿ ಪ್ರಚೋದನಕಾರಿ ಭಾಷಣಕ್ಕೆ ಮಾತ್ರ ಲಾಯಕ್ಕು ಅನ್ನುವಂತ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ನಾನು ಮುತಾಲಿಕ್ ಜಿ ಅವರ ಬಗ್ಗೆ ನಾನು ಮಾತಾಡೋದಿಲ್ಲ, ಅಷ್ಟು ಮಟ್ಟಿಗೆ ನಾನು ಬೆಳೆದವನು ಕೂಡ ಅಲ್ಲ. ಆದ್ರೆ ಯಾವ ದೃಷ್ಟಿಕೋನದಲ್ಲಿ ಅವರು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅವರ ಮಾತಿನಲ್ಲಿ ಸ್ಪಷ್ಟತೆ ಇದೆ. ಯಾವತ್ತು ಒಬ್ಬ ಹಿಂದೂ ತಾಯಿಗೆ ಅಥವಾ ಯಾವುದೇ ಒಂದು ತಾಯಿಗೆ, ಸ್ತ್ರೀಗೆ, ಅವರು ಅನ್ಯ ಮತದವರು ಇರಬಹುದು, ಆ ಸಮಯದಲ್ಲಿ ಆ ತಾಯಿಗೆ ಏನಾದರೂ ಆಪತ್ತು ಬಂದಾಗ ನಾವು ಶಸ್ತ್ರವನ್ನು ಎತ್ಕೊಳ್ಬೇಕು. ಅದು ನಮ್ಮ ಧರ್ಮದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಮಾತ್ರ ರಕ್ಷಣೆಯನ್ನು ಮಾಡಬೇಕು. ಎಲ್ಲಿ ಸ್ತ್ರೀಯರ ಗೌರವಗಳು, ರಕ್ಷಣೆಗಳು ನಡೀತದಲ್ಲಿ ದೇವರ ಸ್ಥಾನಗಳು ಭದ್ರವಾಗಿರುತ್ತೆ, ದೇವರಲ್ಲೇ ನೆಲೆಗೊಳ್ಳುತ್ತಾನೆ ಎಂಬ ಒಂದು ಆದರ್ಶಗಳು ಭಗವದ್ಗೀತೆಯ ಮುಖಾಂತರ ನಮ್ಗೆ ತಿಳಿದೆ. ಅದಕ್ಕೆ ನಾವು ಹೇಳೋದು, ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತಃ ಅಭ್ಯುದ್ಯಾನಾಯ ಸಾಧು ನಾವು ವಿನಾಶಾಯ ದುಷ್ಕೃತ. ಅದನ್ನು ನಾವು ಅವತ್ತು ಹೇಳ್ತೇವೆ, ಇವತ್ತು ಕೂಡ ನಾವು ಅದನ್ನೇ ಹೇಳ್ಕೊಂಡು ಬಂದಿದ್ದೇವೆ. ಆದ್ರಿಂದ ನಾವು ನಮ್ಮ ಧರ್ಮಕ್ಕೆ, ಧರ್ಮ ಅಂದ ಕೂಡಲೇ ಏನು? ಧರ್ಮ ಅಂದ ಕೂಡಲೇ ಪೂಜೆ ಮಾಡೋದು ಅಥವಾ ಇನ್ನೊಂದು ಹಣಕಾಯಿ ಹೊಡೆಯೋದು ಅದಲ್ಲ. ಧರ್ಮ ಅಂದ ಕೂಡಲೇ ಅನ್ಯರು ವಿಪತ್ತಿನಲ್ಲಿದ್ದಾಗ ಅವರ ರಕ್ಷಣೆಗೆ ನಾವು ತೊಡಗಬೇಕು. ಶಿವಾಜಿ ಮಹಾರಾಜ ಕೂಡ ಅದನ್ನೇ ಮಾಡಿದ್ದು. ನಾವು ಆದ್ರಿಂದ ಶಿವಾಜಿಯನ್ನು ಆದರ್ಶವಾಗಿ ತಗೊಂಡಿದ್ದೇವೆ. ಶಿವಾಜಿಯ ಕಾಲದಲ್ಲಿ ಒಂದು ಸ್ತ್ರೀಗೆ ಯಾವ ಥರದ ಗೌರವ ಇತ್ತು, ಆ ಗೌರವವನ್ನು ನಾವು ಇವತ್ತು ಪಾಲಿಸ್ಕೊಂಡು ಬರಬೇಕಾಗುತ್ತೆ. ಶಿವಾಜಿ ಸಮಯದಲ್ಲಿ ಗೋಮಾತೆಗೆ ಯಾವ ಥರದ ಗೌರವ ಸ್ಥಾನಮಾನಗಳಿತ್ತು, ರಕ್ಷಣೆಗಳಿತ್ತು, ಅದನ್ನು ನಾವು ಇವತ್ತು ಹೇಳ್ತೇವೆ. ಹಿಂದೂ ಮಹಾಸಭಾ ಅದನ್ನು ಪ್ರತಿಪಾದಿಸಿಕೊಂಡು ಬಂದಿದೆ. ಆದ್ರಿಂದ ಶಿವಾಜಿಯನ್ನು ನಾವು ಆದರ್ಶ ಪುರುಷನನ್ನಾಗಿ ನಾವು ತಗೊಂಡವರು. ಎಸ್, ಧರ್ಮೇಂದ್ರ ಅವರು ಈ ಬಾರಿ ಚುನಾವಣೆ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಇದು ನಿಜಾನ? ಹಾಗಾದ್ರೆ ಧರ್ಮೇಂದ್ರ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಈ ಬಾರಿ? ಖಂಡಿತವಾಗಿ ಸಹ ಮಾಡಬೇಕಂತ ಇದ್ದೇನೆ. ಎಸ್, ಧರ್ಮೇಂದ್ರ ಅವರಿಗೆ ಬಹಳಷ್ಟು ದೊಡ್ಡ ಹಣದ ಅವಕಾಶ ಕೂಡ ಇರಬೇಕಾಗಿದೆ, ಒಂದು ಅವಶ್ಯಕತೆ ಕೂಡ ಇರಬೇಕಾಗಿದೆ. ಬಹಳಷ್ಟು ಕೋಟಿ ಕೋಟಿ ಖರ್ಚು ಮಾಡುವಂತ ರಾಷ್ಟ್ರೀಯ ಪಕ್ಷಗಳ ಎದುರಲ್ಲಿ ಸ್ಪರ್ಧೆ ಮಾಡುವಂತದ್ದು ಅಷ್ಟು ಸುಲಭ ಅಲ್ಲ. ಹಾಗಾದ್ರೆ ಹೇಗೆ ಸ್ಪರ್ಧೆ ಮಾಡ್ತೀರಿ? ಬಂಡವಾಳ ಎಷ್ಟಿದೆ? ಚುನಾವಣೆಯನ್ನು ಗೆಲ್ಲಲಿಕ್ಕೆ ಹಣದ ಅವಶ್ಯಕತೆ ಇದೆ ಅಂತ ಹೇಳೋದಕ್ಕೆ ನಾನು ಒಪ್ಪುವವನಲ್ಲ. ಇರಬಹುದು, ಚುನಾವಣೆಗೆ ನನ್ನ ಲೆಕ್ಕದಲ್ಲಿ ಕೆಲವು ಕೋಟಿಗಳನ್ನು ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಮಾಡ್ತಾವೆ. ನಾನು ಭ್ರಷ್ಟಾಚಾರಕ್ಕೆ ಸಂಪೂರ್ಣವಾಗಿ ವಿರೋಧವಿದ್ದವನು. ನನಗೆ ಭ್ರಷ್ಟಾಚಾರ ಅಂದ ಕೂಡಲೇ ನಾನು ಉದ್ರೇಕನಾಗ್ತೇನೆ. ನನಗೆ ಭ್ರಷ್ಟಾಚಾರ ಮಾಡಿದ ವ್ಯಕ್ತಿಯನ್ನು ಕಾನೂನಲ್ಲಿ ಅವಕಾಶ ಇದ್ದರೆ ನಾನು ಆ ಕ್ಷಣದಲ್ಲೇ ಗುಂಡು ಹೊಡೆದು ಸಾಯಿಸುವಂಥ ವ್ಯವಸ್ಥೆಯನ್ನು, ಆ ಮನೋಭಾವವನ್ನು ಹುಡ್ಕೊಂಡವನು. ಯಾಕೆಂದರೆ ಭ್ರಷ್ಟಾಚಾರ ಎಂಬುದು ಈ ದೇಶಕ್ಕೆ ಒಂದು ಶತ್ರು ಮತ್ತು ಈ ದೇಶದ ಒಂದು ಅತ್ಯಂತ ದೌರ್ಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಗಿರುವಾಗ ಆ ಭ್ರಷ್ಟಾಚಾರದ ವ್ಯಾಪ್ತಿಯಿಂದ ನಾನು ಹೊರಗಿರುವಾಗ ನನಗೆ ಅನಿಸ್ತದೆ, ಕೇವಲ ಒಂದು 4 ರಿಂದ 5 ಲಕ್ಷದ ಇದರೊಳಗೆ ನಾವು ಚುನಾವಣೆಯನ್ನು ಸ್ಪರ್ಧೆ ಮಾಡ್ಬೋದು, ಅವಶ್ಯಕತೆ ಇಲ್ಲ. ನಾನು ಜನರ ಹೃದಯವನ್ನು ತಡ್ತೇನೆ ವಿನಃ ಜನರಿಗೆ ಹಣ ಕೊಟ್ಟು ನಾನು ಜನರನ್ನು ಖರೀದಿಸಲಿಕ್ಕೆ ಇಷ್ಟಪಡುವವನಲ್ಲ. ನನ್ನ ಜೊತೆಯಲ್ಲಿ ಬರುವವರು ನನ್ನ ಕಾರ್ಯಕರ್ತರು. ನಾನೇನು 25 ಜನರ ದೊಡ್ಡ ಪಡೆಯನ್ನು ಇಟ್ಕೊಂಡು ಹೋಗ್ತಾ ಇಲ್ಲ. ನಾವು 3 ರಿಂದ 4 ಜನ ಮಾತ್ರ ನನ್ನ ಅಲ್ಲ, ಪಕ್ಷದ ಕಾರ್ಯಕರ್ತರು ಅನೇಕರಿದ್ದಾರೆ. ನಾನು ಅವ್ರಿಗೆ ಯಾರಿಗೂ ಹೇಳ್ತಾ ಇದ್ದೇನೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಥವಾ ನಿಮ್ಮ ಮನೆಗೆ ಸಂಪಾದನೆಯನ್ನು ಕೊಡುವುದನ್ನು ನಿಲ್ಲಿಸಿ ನೀವು ನನ್ನ ಜೊತೆಯಲ್ಲಿ ಬರಬೇಡಿ. ನಿಮ್ಮ ಮನೆಯನ್ನು ಮೊದಲು ನೋಡಿ, ನಿಮ್ಮ ತಾಯಂದಿರ, ನಿಮ್ಮ ಹೆಂಡತಿ ಮಕ್ಕಳನ್ನು, ನಿಮ್ಮ ಅಕ್ಕ ತಂಗಿಯರನ್ನು ನೋಡಿಕೊಂಡು ಸಮಯ ಸಿಕ್ಕಿದಾಗ ನನ್ನ ಜೊತೆಯಲ್ಲಿ ಬನ್ನಿ. ಎಸ್, ಧರ್ಮೇಂದ್ರ ಅವರು ಈ ಬಾರಿ ಹಣ ಮಾಡೋದಕ್ಕೆ ಚುನಾವಣೆಗೆ ನಿಲ್ತಾ ಇದ್ದಾರೆ, ನಿಜನಾ? ಒಪ್ಕೊಡ್ತೀರಾ?
ಪ್ರಾಯಶಃ ನಿಮಗೆ ಯಾರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರಿಗೆ ನೀವು ಕೇಳಬೇಕು. ಯಾಕೆಂದರೆ ಧರ್ಮೇಂದ್ರನಿಗೆ ಹಣ ಮಾಡಲಿಕ್ಕೆ ಅನೇಕ ದಾರಿಗಳಿದೆ. ನಾನು ಕಲ್ತಿರುವ ವಿದ್ಯೆ ಇದೆ, ನಾನು ಮಾಡುತ್ತಿರುವ ವಿದ್ಯೆ ಇರ್ಬೋದು. ನಾನು ಆವಾಗ ನಿಮ್ಗೆ ಹೇಳಿದ್ದೇನೆ, ನಾನು ಇವತ್ತಿನವರೆಗೆ ಅನೇಕ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದೇನೆ. ಅದರೊಳಗೆ 50% ಸಮಾಜಕ್ಕೆ ಕೊಟ್ಟಿದ್ದೇನೆ. ನಾನು ಮಾಡಿರುವ ಕೆಲಸಗಳು ನೋಡಿ, ಮೂಲಗೇಣಿ ಒಕ್ಕಲು ರಕ್ಷಣಾ ವೇದಿಕೆ ಇರ್ಬೋದು, ಯಾರು ಕೊಟ್ಟಿಲ್ಲ ಸ್ವಾಮಿ. ನಾನು ಅದನ್ನು ಬೆಳೆಸಲಿಕ್ಕೆ ನಾನು ಇವತ್ತದು ಬೆಳೆದಿರ್ಬೋದು, ಮತ್ತೆ ಅನೇಕ ಜನರು ದೇಣಿಗೆಯನ್ನು ಕೊಟ್ಟರು. ನಾನು ನನ್ನ ಅವಧಿಯಲ್ಲಿ ನಾನು ಅದಕ್ಕೆ 1 ನಯ ಪೈಸೆಯನ್ನು ತಗೊಂಡವನಲ್ಲ. ನಾನು ಅಧ್ಯಕ್ಷ ಸ್ಥಾನ ಇಳಿದ ನಂತರ ಅದರ ಬೇರೆ ಕೆಲಸ ಕಾರ್ಯಗಳಿಗೆ ಹಣ ಬೇಕಂತ ಅಧ್ಯಕ್ಷರು ಆಗಿನ ಅಧ್ಯಕ್ಷರು ಹೇಳಿದಾಗ ನಾನು ಹೇಳಿದೆ, ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಮಾಡಿ. ಹಾಗಾದರೆ ನಾನು 1 ನಯ ಪೈಸೆ ಕೂಡ ಮೂಲಗೇಣಿಯಿಂದ ಪಡ್ಕೊಂಡವನಲ್ಲ. ಗ್ಯಾಸ್ ಮತ್ತು ಪಡಿತರ ಬಳಕೆದಾರರ ವೇದಿಕೆ, ನನ್ನ ಜೊತೆಯಲ್ಲಿ ನನ್ನ ಮಿತ್ರರಿದ್ದಾರೆ. ಸಿದ್ದಿಕ್ ಜಾಕ್ರಿ ಬೆಟ್ಟು, ವಿಶ್ವನಾಥ್ KB, ಮೌಸಿನ್, ಎಲ್ಲರೂ ನಮ್ಮವರು ಮುಸಲ್ಮಾನರು ಅಂತ ಹೇಳಿದೆ ನೋಡಿ. ನಾನು ಹಿಂದೂ ಮಹಾಸಭದಲ್ಲಿ ಇದ್ರೂ ಕೂಡ ಅವರು ನನಗೆ ಸಪೋರ್ಟನ್ನು ಕೊಟ್ಟರು. ಇವತ್ತಿನವರೆಗೆ ಯಾರಾದರೂ ಹೇಳಿ ನಾನು ಗ್ಯಾಸ್ ಮತ್ತು ಪಡಿತರ ಬಳಕೆದಾರ ವೇದಿಕೆಯಿಂದ ಎಲ್ಲವೂ ನಮ್ಮ ಕಿಸೆಯಿಂದ ತಗೊಂಡು ಹಾಕಿದ್ದೇವೆ. ಇವತ್ತು ಏಕ ನಿವೇಶನದ ಬಗ್ಗೆ ಹೋರಾಟಗಳು ಇರಬಹುದು. ನಾನು ಹೋರಾಟಗಳನ್ನು ಅನೇಕ ಮಾಡಿದ್ದೀನಿ. ಇವತ್ತು ಏಕ ನಿವೇಶನ ಇವತ್ತು ಸಾಮಾನ್ಯರಿಗೆ ಸಾಧಾರಣ ಮಟ್ಟದಲ್ಲಿ ಅದರ ತಲುಪುತ್ತೆ. ಆದರೆ ಅದು ಹಿಂದೂ ಮಹಾಸಭಾದ. ಮತ್ತೆ ನಿಮ್ಗೆ ಇನ್ನೊಂದು ಮುಖ್ಯವಾದ ಅಂಶ ಹೇಳ್ತೇನೆ. ಇವತ್ತು ಕಮ್ಯುನಿಸ್ಟ್ನವರು ಹೇಳ್ತಾ ಇದ್ದಾರೆ ನಾವು ಮಾಡಿದಂತ, ಕಾಂಗ್ರೆಸ್ನವರು ನಾವು ಮಾಡಿದಂತ ಹೇಳ್ತಾ ಇದ್ದಾರೆ. ನನ್ನ ಹತ್ರ ದಾಖಲೆ ಇದೆ. ಏನು ನಿರ್ವಾಸಿತರ ವಿಚಾರದಲ್ಲಿ ನಾವು ಪ್ರಪ್ರಥಮವಾಗಿ ಸಿದ್ದಿಕ್ ಜಾಕ್ರಿ ಬೆಟ್ಟು, ಮೋಸಿನ್, ವಿಶ್ವನಾಥರು, ಈ ನಮ್ಮ ಪ್ರಜಾ ವಿಕಾಸ ಸೇವಾ ಟ್ರಸ್ಟಿನ ವ್ಯಾಪ್ತಿಯೊಳಗಡೆ ನಾವು ಒಂದು ಸಭೆಯನ್ನು ಕರೆದುಬಿಟ್ಟು ಬೃಹತ್ ಕಾರ್ಯಕ್ರಮವನ್ನು ಮಾಡಿ ನಿರ್ವಾಸಿತರಿಗೆ ಜಮೀನನ್ನು ಕೊಡಿಸುವ ವಿಚಾರದಲ್ಲಿ ನಾವು ಅವತ್ತು ನಮ್ಗೆ ಇಷ್ಟ ಇರಲಿಲ್ಲ. ಇತ್ತು ರಾಜಕೀಯ ಜೀವನದಲ್ಲಿ ನಾನು ಚಿಂತನೆಯನ್ನು ಮಾಡಿರಲಿಲ್ಲ. ಇಲ್ಲದಿದ್ರೆ ಅವತ್ತು ನಾನು ಪ್ರಚಾರಕ್ಕೆ ಇಳಿತಾ ಇದ್ದೆ. ಉತ್ತರ ವಿಧಾನಸಭಾ ಕ್ಷೇತ್ರ ಇಲ್ಲ, ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಲಿಕ್ಕೆ ಕಾರಣ ಏನು ಅನ್ನುವಂಥದ್ದು? ಇಲ್ಲ, ಇದು ನನ್ನ ಸ್ವಕ್ಷೇತ್ರ, ನನ್ನ ಮನೆ ಇರುವಂಥದ್ದು ಅದೇ. ಮತ್ತೆ ನಾನು ಅನೇಕ ಚಟುವಟಿಕೆಗಳ ಈ ದಕ್ಷಿಣ ವಿಧಾನಸಭೆ ಕ್ಷೇತ್ರದಿಂದಲೇ ನಾನು ಮಾಡಿಕೊಂಡಿರೋದು. ನನಗೆ ಗೊತ್ತಿಲ್ಲ, ನಾನು ನಿಜಕ್ಕೂ ಹೇಳ್ತೇನೆ, ನಾನು ಚುನಾವಣೆ ಸ್ಪರ್ಧೆ ಮಾಡುವ ಚಿಂತನೆಯನ್ನು ನಾನು ಬಿಟ್ಟವನು. ಯಾಕೆಂದರೆ ನನಗೆ ಆ ಒಂದು ತುಷ್ಟೀಕರಣದ ವ್ಯವಸ್ಥೆ. ಆದರೆ ನಾವು ಎಲ್ಲರೂ, ನಾನು ಯಾವತ್ತೂ ಹೇಳ್ತಿದ್ದೇನೆ, ಮೌನವೇ ಎಲ್ಲ ಅಕ್ರಮಗಳಿಗೆ ಮೂಲ ಕಾರಣ. ನಾವು ಮೌನವಿದ್ದಷ್ಟು ಕೂಡ ಅಕ್ರಮಗಳು ಬೆಳೀತಾನೆ ಜಾಸ್ತಿ ಆಗುತ್ತೆ. ಆ ಅಕ್ರಮಗಳನ್ನು ತಡಿಬೇಕಾದ್ರೆ ನಮ್ಮಂಥವ್ರು, ನಾನು ಹೇಳೋದು ನಾನಂತಲ್ಲ, ನನ್ನಂಥವ್ರು ಅನೇಕ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಆದರೆ ಎಲ್ಲರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ನಾನು ಅವಕಾಶಗಳನ್ನು ಬಳಸ್ಕೊಂಡು ಮುಂದೆ ಬಡಿದೆ. ಆದರೆ ಅಂಥವ್ರು ಎಲ್ಲರೂ ಒಗ್ಗಟ್ಟಾಗಬೇಕು, ಚುನಾವಣೆ ಸ್ಪರ್ಧೆ ಮಾಡಬೇಕು. ಇವತ್ತು ಚುನಾವಣೆ ಎಂಬುದು ಒಂದು ವ್ಯಾಪಾರದ ಕೇಂದ್ರ ಆಗಿದೆ. ಅದನ್ನು ತಡೆಯಬೇಕಾದ್ರೆ ನಮ್ಮಂಥವ್ರು ಒಂದಿಷ್ಟು ಜನ ಬರಬೇಕು. ನಾನಂತಲ್ಲ, ನಾನು ಹೇಳ್ತಾ ಇದ್ದೇನೆ ಮುಕ್ತ. ನಾನು ಹೇಳಿದೆ ಮೊನ್ನೊಂದು ಸಭೆಯಲ್ಲಿ, ನನಗಿಂತ ಉತ್ತಮರು ಇದ್ದರೆ, ನಾನು ಯಾವತ್ತು ಸುನೀಲ್ ಕುಮಾರ್ನ ನಾನು ನಿಮ್ಮ ಅನಿಸ್ಬೋದು, ನನಗೆ ಅವರು ಕಮ್ಯುನಿಸ್ಟನ್ನು ನಾನು ಒಪ್ಪುವನೇ ಅಲ್ಲ, ನನಗೆ ಕಮ್ಯುನಿಸ್ಟ್ ಇಷ್ಟವಾದ ಪಕ್ಷ ಕೂಡ ಅಲ್ಲ, ಅದರ ವಿಚಾರಧಾರೆಗಳಿಗೆ ನಾನು ಬದ್ಧವಿರೋದು. ಆದರೆ ವ್ಯಕ್ತಿಗತವಾಗಿ ನಾನು ಸುನೀಲನ್ನು ಒಪ್ತೇನೆ. ಯಾಕೆಂದರೆ ಆ ಮನುಷ್ಯ ಸಾಮಾಜಿಕ ಚಿಂತನೆಯಲ್ಲಿ ಇದ್ದವನ ವ್ಯಕ್ತಿ, ಕೆಲಸ ಮಾಡುವಂಥ ತಳಹದಿಯಲ್ಲಿ ಕೆಲಸ ಮಾಡಿದ ವ್ಯಕ್ತಿ. ಆದ್ದರಿಂದ ನಾನು ಯಾವತ್ತೂ ಹೇಳ್ತೇನೆ, ನೋಡಿ, ನೀವು ಆಯ್ಕೆ ಮಾಡುವಾಗ ಜನಪರವಾದ ಕಾಳಜಿ ಇರುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ. ಅದು ಬಿಟ್ಟು ಅವನು ಹಣ ಇದ್ದವನು ರಾಷ್ಟ್ರೀಯ ಪಕ್ಷ, ಅದರ ಅಪ್ಪನಟ್ಟ ಆಲದ ಮರ ಅಂತ ಹೇಳ್ಬಿಟ್ಟು ನೀವು ಮತವನ್ನು ಹಾಕಬೇಡಿ ಅಂತ ಹೇಳುವಂತ. ಎಸ್, ಈ ಬಾರಿ ಹಾಗಾದ್ರೆ ಧರ್ಮೇಂದ್ರ ಅವರು ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಸ್ಪರ್ಧೆ ಮಾಡ್ತೀರಿ, ಗೆಲ್ಲುವಂತ ಎಲ್ಲಾ ನಿರೀಕ್ಷೆಗಳು ಇದೆಯಾ ತಮಗೆ? ನೋಡಿ, ಗೆಲ್ಲಬೇಕೆಂಬ ವಿಶ್ವಾಸ ನನಗಿದೆ, ಗೆಲ್ತೇನೆಂಬ ವಿಶ್ವಾಸ ನನಗಿದೆ, ಗೆಲ್ಲಬೇಕೆಂಬ ಛಲ ನನಗಿದೆ. ಮತ್ತೆ ಮತದಾರರು, ಮತ್ತೆ ಆ ಶಿವನ ಆಶೀರ್ವಾದ, ಆ ದೇವರ ಆಶೀರ್ವಾದ ಇಲ್ಲದಿದ್ದರೆ ಹುಲ್ಲು ಕಡಿ ಕೂಡ ಇದಾಗುವುದಿಲ್ಲ. ನನ್ನ ಸಂಪೂರ್ಣವಾದ ಏನು ಸಂಪನ್ಮೂಲಗೆಲ್ಲ ಇದೆ ಅದನ್ನು ನಾನು ಅದಕ್ಕೆ ತೊಡಗಿಸ್ಕೊತೇನೆ. ಸಂಪನ್ಮೂಲ ಅಂದ ಕೂಡಲೇ ನೀವು ಹೇಳ್ಬೋದು ಹಣ ಅಲ್ಲ. ನನಗೆ ಜನರು ಕೊಟ್ಟಿರುವ ವಿಶ್ವಾಸ ಇದೆ, ಜನರು ಕೊಟ್ಟಿರುವ ಪ್ರೀತಿ ಇದೆ, ಜನರ ಮಧ್ಯದಲ್ಲಿ ಮಾಡಿರುವ ಕೆಲಸ ಕಾರ್ಯಗಳ ವಿವರಣೆಗಳಿದೆ. ನಾನು ಭ್ರಷ್ಟನಲ್ಲ ಎಂಬುದನ್ನು ನನಗೆ ಒಂದು ಅದೇ ದೊಡ್ಡ ಟ್ರಂಪ್ ಕಾರ್ಡ್ ನನ್ನ ಹತ್ರ, ನನಗೆ ಅದೇ ದೊಡ್ಡ ಆಸ್ತಿ. ನಾನು ಇವತ್ತು ಕೂಡ ಜನರ ಮುಂದೆ ಎದೆ ತಟ್ಟಿ ಹೇಳ್ಬೋದು, ನಾನು ಸಾಮಾಜಿಕ ಕೆಲಸ ಮಾಡಿದಾಗ ನಾನು ಯಾರ ಹತ್ರ ಹಣ ತಗೊಂಡಿಲ್ಲ, ನಾನು ಭ್ರಷ್ಟನಲ್ಲ, ಮತ್ತು ನನಗೆ ಭ್ರಷ್ಟಾಚಾರ ಆಗುವುದು ಕೂಡ ಇಲ್ಲ. ನಾನು ಯಾವ ಅಧಿಕಾರಿ ಕೂಡ ಇರಲಿ, ನಾನು ಅವನ ಎದುರುಗಡೆ ನೇರವಾಗಿ ಕೂರ್ತೇನೆ. ಕಮಿಷನರೇ ಇರ್ಬೋದು, DC ಇರ್ಬೋದು, ಮತ್ತೊಬ್ಬನೇ ಇರ್ಬೋದು, ಐ ಆಮ್ ಲಿಸ್ಟ್ ಬೋದರ್. ಯಾಕೆಂದರೆ ನಾನು ಪ್ರಾಮಾಣಿಕ. ಅವರು ಪ್ರಾಮಾಣಿಕವಾಗಿದ್ದಿದ್ದರೆ ನನಗೆ ಸಿಟ್ಟು ಬರುತ್ತೆ ಅವರ ಎದುರು ಕಡೆ. ಆದ್ದರಿಂದ ಎಷ್ಟು ದೊಡ್ಡ ಅಧಿಕಾರಿ ಇರಲಿ, ಐ ಆಮ್ ಲಿಸ್ಟ್ ಬೋದರ್, ನಾನು ಕೆಲಸ ಮಾಡಿಸ್ಕೊತೀನಿ. ಎಸ್, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಜಾಯ್ನ್ ಆಗಿ ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಇದಿಷ್ಟು ಈ ಹೊತ್ತಿನ ವಿಶೇಷ. ನೇರ ಪ್ರಶ್ನೆಗೆ ಖಡಕ್ ಉತ್ತರವಾದಂತಹ ಎಲ್ಲಾ ಅಂಶಗಳನ್ನು ಕೂಡ ಧರ್ಮೇಂದ್ರ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ. ಸುದ್ದಿ, ಮಾಹಿತಿ, ಮನರಂಜನೆ ನೋಡ್ತಾ ಇರಿ ಸ್ಪಂದನ.